ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ನಿಮಗಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನು ಪರಿಚಯಿಸ್ತೇವೆ. ಹಾಗೆ ಅವರು ಅವರಿಗಾದಂತಹ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಇವರು ಇತ್ತೀಚೆಗೆ ಬಿಡುಗಡೆಯಾದಂತಹ ಗೌಜಿ ಗಮ್ಮತ್ ಸಿನಿಮಾದಲ್ಲಿ ನಟಿಸಿದವರು. ಅದಲ್ಲದೆ ಕನ್ನಡ ಕಿರುತೆರೆ ಆಗಿರ್ಬೋದು, ಚಲನಚಿತ್ರಗಳಲ್ಲಿ ಕೂಡ ನಟನೆಯನ್ನು ಮಾಡಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನಮಸ್ತೆ. ನಮಸ್ತೆ. ಈ ದಿನ ನಮ್ಮ ಜೊತೆಗೆ ಇರುವವರು ರಾಧಿಕಾ ಭಟ್. ಇವರು ಮೂಲತಃ ಉಡುಪಿಯವರಾಗಿದ್ದರೂ ಕೂಡ ಬೆಂಗಳೂರಿಗೆ ಹೋಗಿ ತಮ್ಮ ಹವ್ಯಾಸವನ್ನು ಶುರು ಮಾಡಿಕೊಂಡು ನಟನಾ ಕ್ಷೇತ್ರದಲ್ಲಿ ಉತ್ತಮವಾಗಿ ಸಾಧಿಸ್ತಾ ಇದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮ ಗೌಜಿ ಗಮ್ಮತ್ ಸಿನಿಮಾ 75ನೇ ಸಂಚಿಕೆಯನ್ನು ದಾಟ್ತಾ ಮುಂದುವರಿತಾ ಹೋಗ್ತಾ ಇದೆ. ಯಾರಾದರೂ ಆದರೆ ಕರಾವಳಿಯಿಂದ ಕರುನಾಡಿಗೆ ಹೋದರೆ ನಿಮ್ಮದು ಸ್ವಲ್ಪ ಉಲ್ಟಾ ಅಂತ ಹೇಳೋದು. ಕರುನಾಡಿನಿಂದ ಕರಾವಳಿಗೆ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಮ ಸಕ್ಸಸ್ಫುಲ್ ಸಿನಿಮಾದ ಬಗ್ಗೆನೇ ಕೇಳ್ತಾ ಹೋಗುವ. ಹೇಳಿ, ಗೌಜಿ ಗಮ್ಮತ್ ಸಿನಿಮಾದ ಸಕ್ಸಸ್ ಅಲ್ಲಿದ್ದೀರಾ, ಏನು ಹೇಳ್ತೀರಾ ಅದರ ಬಗ್ಗೆ? ಗೌಜಿ ಗಮ್ಮತ್ ನನಗೆ ಆಫರ್ ಬಂದದ್ದು ಒಂದು ವೆರಿ ಲಾಂಗ್ ಟೈಮಿಂದ ಪರಿಚಯ ಆಗಿರುವಂಥ ಹೀರೋ ಕರುಣಾಕರ್ ಅಂತ, ಅವನ ಮುಖಾಂತರ ಬಂದದ್ದು. ಹೀಗೆ ಕೇಳುವಾಗ ನಿಮ್ಮ ಹವ್ಯಾಸಗಳದ್ದು ನೀವು ಅದನ್ನು ಮುಂದುವರಿಸ್ತಾ ಇದ್ದೀರಾ ಅಂತ ಕೇಳಿದಾಗ, ಹೌದು ನಾನು ಮಾಡ್ತಾ ಇದ್ದೀನಿ, ಕನ್ನಡದಲ್ಲಿ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ದಕ್ಕೆ, ತುಳುವಲ್ಲಿ ಮಾಡಿದ್ದೀರಾ ಕೇಳಲು, ಇಲ್ಲಪ್ಪ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂತ ಅಂದೆ. ಅಂದರೆ ನಾವು ನೋಡ್ಕೊಂಡು ಬೆಳೆದವ್ರಲ್ವ, ಈ ತುಳು ಮೂವೀಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ನಾಟಕಗಳು, ನಮ್ಮ ಕಡೆ ನಾಟಕ ಜಾಸ್ತಿ ಇದೆ ನಾವು ಚಿಕ್ಕ ಇರುವಾಗ. ಸೊ ಮಾಡಬೇಕು ಅಂತಂದು ಆಸೆ ಇತ್ತು ಅಂತ ಹೇಳಿದ್ದೆ. ನಮ್ದೊಂದು ಮೂವಿ ಇದೆ, ಮಾಡ್ತೀರಾ ಕೇಳಿದ್ರು. ಸರಿ ಮಾಡೋಣಪ್ಪ. ನನ್ನ ಕೋಸ್ಟಾರ್ ಯಾರು ಅಂತ ಕೇಳಲಿಲ್ಲ, ಯಾರು ಹೀರೋ ಕೇಳಲಿಲ್ಲ, ಏನಿಲ್ಲ. ತುಳು ಪಿಕ್ಚರಲ್ಲಿ ಒಂದು ಮಾಡಲೇಬೇಕು ಅನ್ನೋ ಒಂದು ಮಾತೃಭಾಷೆ ಅಭಿಮಾನ ಅದು ಇರಲೇ ಇರಬೇಕಲ್ಲ, ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಸೊ ಓಕೆ, ಒಂದು ಫೈನ್ ಡೇ ಬಂತು, ಮಾಡಿದ್ವಿ. ಅಲ್ಲಿ ನನಗೆ ನನ್ನ ಕೋಸ್ಟರ್ ಆಗಿ ನಮ್ಮ ತಿಳಿಕೆದ ಬೊಳ್ಳಿ ದೇವದಾಸ್ ಕಾಪಿಕಾಡೆ ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡಿದ್ದು. ನಂಗೆ ಶಾಕ್ ಆಯಿತು. ಅಷ್ಟು ದೊಡ್ಡ ಲೆಜೆಂಡ್ ಅವರೊಟ್ಟಿಗೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ ಅಂತ. ಅಟ್ ದ ಸೇಮ್ ಟೈಮ್ ಕರುಣ ನನ್ನ ಮಗಗೆ ಮಾಡಿದ ಹೀರೋ ಮದರ್ ಕ್ಯಾರೆಕ್ಟರ್ಗೆ. ಅದು ಮಾಡಿರೋ ಆ್ಯಕ್ಟಿಂಗ್ ತುಂಬ ಖುಷಿ ಆಯಿತು ಎಲ್ಲರಿಗೂ. ಅದು ಟೀಮೇ ತುಂಬ ಚೆನ್ನಾಗಿತ್ತು. ಹೇಗೆ ನಮ್ಮ ತುಳುನಾಡಿನ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆಗೆ ನಟನೆ ಮಾಡಿದ್ದೀರಾ. ಫಸ್ಟ್ ಸಿನಿಮಾ ಅಂತ ಹೇಳಿದ್ರಿ, ಫಸ್ಟ್ ಸಿನಿಮಾದಲ್ಲಿ ದೊಡ್ಡವರ ಜೊತೆನೇ ನಟನೆ ಮಾಡಿದ್ದೀರಾ ಅಂತ ಹೇಳಿದ್ರಿ. ಹೇಗಿತ್ತು ಅಲ್ಲೇ ಒಂದು ಅನುಭವ ಎಲ್ಲ ನಿಮಗೆ? ಅನುಭವ ಹೇಳಲಿಕ್ಕೆ ನನಗೆ ಆ್ಯಕ್ಚುಲಿ ಅದು ನನಗೆ ಅವ್ರ ಜೊತೆ ಫಸ್ಟ್ ಟೈಮ್ ಮೂವಿ ಮಾಡ್ತೇನೆ ಅಂತ ಅನಿಸ್ಲೇ ಇಲ್ಲ. ಯಾಕೆ ಹೇಳಿದರೆ ಅವರು ಅಷ್ಟು ಕ್ಲೋಸಾಗಿ ಮಾತಾಡ್ಸಿದ್ರು. ಬೇಸಿಕಲಿ ನಾನು ಮಾತಾಡ್ತೀನಿ, ಬಟ್ ಅಂಥ ಲೆಜೆಂಡ್ ಅವ್ರ ಹತ್ರ ಮಾತಾಡುವಾಗ ಸ್ವಲ್ಪ ನಾನು ಹೆಸಿಟೇಟ್ ಮಾಡ್ತಿದ್ದೆ ಫಸ್ಟ್ ಡೇ 1-2 ಮಿನಿಟ್ಸ್ ಅಷ್ಟೇ. ಮತ್ತೆ ಇಟ್ ವಾಸ್ ಲೈಕ್ ಈಸಿ ಗೋಯಿಂಗ್, ನಾರ್ಮಲ್, ಎಲ್ಲರೂ ಒಂದೇ. ಯಾಕೆ ಹೇಳಿದ್ರೆ ತುಳು ಅಲ್ವಾ, ತುಳುವಲ್ಲಿ ಜೋಕ್ಸ್ ಕಟ್ಟಿಂಗ್ಸ್, ಲಂಚ್ ಟೈಮಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಕ್ಲೋಸ್ನೆಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ನಂಗೆ ರೆಸ್ಪಾನ್ಸ್ ಕೊಟ್ಟೆ. ನಾವು ಫಸ್ಟ್ ಮೂವಿ ಅಲ್ಲ ಅಂತ ಅವರಿಗೆ ಗೊತ್ತೇ ಇರಲಿಲ್ಲ ಅಂತೆ, ಫಸ್ಟ್ ಮೂವಿ ಮಾಡ್ತಾ ಇರೋದು ಅಂತೇಳಿ. ಅಷ್ಟು ಅಂದರೆ ಎಕ್ಸ್ಪೀರಿಯನ್ಸಲ್ಲಿ ಮಾಡಿದಿರಿ ತುಳುವಲ್ಲಿ ಅಂತ ಹೇಳಿದರು. ಸೊ ಖುಷಿ ಆಯ್ತು. ಓಕೆ, ನಾನು ಕೂಡ ಸಿನಿಮಾ ನೋಡಿದ್ದೀನಿ, ಅದ್ಭುತವಾಗಿ ನಟಿಸಿದ್ದೀರಾ ಕೂಡ. ತುಂಬಾ ಖುಷಿ ಆಯ್ತು. ಯಾಕಂದರೆ ನಮ್ಮವರು ಒಂದು ನಟಿಸ್ತಿದ್ದಾರೆ ಅಂದರೆ ಕೆಲವರು ಗುರ್ತಿದ್ರು, ನಾವು ಇವರಿದ್ದಾರಲ್ಲ ಅಂತಲೇ ಹೋಗೋರು ತುಂಬ ಜನ ಇದ್ದಾರೆ. ಖಂಡಿತವಾಗಿ ನಾನು ಕೂಡ ಅದೇ ರೀತಿ ಹೋಗಿದ್ದೇನೆ. ಖುಷಿ ಆಗ್ತದೆ. ಇನ್ನೂ ಕೂಡ ಸಕ್ಸಸ್ ಹೀಗೆ ಹೋಗ್ತಾ ಇರಲಿ ಅಂತ ಹೇಳ್ತಾ, ಇದು ತುಳು ಚಿತ್ರರಂಗಭೂಮಿ. ಆದರೆ ನೀವು ಮೊದಲು ಪಾದಾರ್ಪಣೆ ಮಾಡಿದಂಥದ್ದು ಕನ್ನಡಕ್ಕೆ. ಹೇಗೆ ನೀವು ಮೊದಲೇ ಹೇಳಿದರೆ ಹವ್ಯಾಸ ಅಂತ ಹೇಳಿದರೆ, ಒಂದು ಹವ್ಯಾಸ ಬರಬೇಕಾದ್ರೆ ಯಾರಾದರೂ ಸ್ಫೂರ್ತಿ ಅಂತ ಇರಲೇಬೇಕು. ಯಾರಿಂದ ಸ್ಫೂರ್ತಿಯಾಗಿ ಈ ಹವ್ಯಾಸ ಬಂತು? ಸ್ಫೂರ್ತಿ ಹೇಳಿದರೆ ನಮ್ಮ ಅಜ್ಜಿ ಶ್ರೀಮತಿ ಯಶೋದಮ್ಮನವರು, ಇವಾಗಿಲ್ಲ, ಅವರ ಮೊಮ್ಮಗಳು ನಾನು. ಅವರು ಹರಿಕತೆ, ಭಜನೆ, ಈ ನಾಟಕಗಳು, ನೃತ್ಯ ರೂಪಕ ಥರ ಎಲ್ಲ ಮಾಡ್ತಾಯಿದ್ರು. ನಮ್ಮನ್ನೆಲ್ಲ ಹಾಕಿ ಈ ನಾಟಕಗಳನ್ನೆಲ್ಲ ಮಾಡ್ತಾಯಿದ್ರು ನಮ್ಮ ಅಜ್ಜಿ. ಅವರಿಂದಾಗಿ ಸ್ಟೇಜ್ ಫಿಯರ್ ಅಂತ ಒಂದು ಚಿಕ್ಕನಿಂದಲೂ ಇಲ್ಲ, ನನಗಾಗಲಿ ನಮ್ಮ ಮನೆಯವರಿಗಾಗಲಿ ಎಲ್ಲರಿಗೂ ಆಲ್ಮೋಸ್ಟ್ ಯಾರಿಗೂ ಸ್ಟೇಜ್ ಫಿಯರ್ ಅನ್ನೋದೇ ಇಲ್ಲ. ಆಮೇಲೆ ನಮ್ಮ ಅಜ್ಜಿ ಎಕ್ಸ್ಪೈರ್ಡ್ ಆದಮೇಲೆ ನಾವು ನಮ್ಮದು ಒಂದೊಂದು ಕ್ಷೇತ್ರದಲ್ಲಿದ್ವಿ. ನಾನು ಯಾಕೆ ಮಾಡಬಾರ್ದು, ನನಗೆ ಸ್ಟೇಜ್ ಫಿಯರ್ ಇಲ್ಲ, ನಾನು ಯಾಕೆ ಮಾಡಬಾರ್ದು ಅಂತ ಒಂದು ಒಳಗಡೆ ಯಾವುದೋ ಒಂದು ಮೂಲೆಯಲ್ಲಿತ್ತು. ಮಕ್ಕಳು ಚಿಕ್ಕವರು, ಬೇಡ ದೊಡ್ಡವರಾಗಲಿ, ನೋಡೋಣ ಅಂತ ಪುಷ್ ಮಾಡ್ತಾ ಇದ್ದೆ. ಮದುವೆ ಆದಮೇಲೆ ಒಂದು ನಾಟಕ ಮಾಡಿದೆ, ಎಲ್ಲರೂ ಹೊಗಳಿದ್ರು. ಸೊ ಯಾವ ನಾಟಕ? ಹೊರಪೋಪನ ಅಂತ ತುಳು ನಾಟಕವೇ.
ಅದು ಪ್ರಾಕ್ಟೀಸಿಂದ ಮಾಡಿದ್ದು. ಅದರಿಂದ ನನಗೆ ಅದೇನೋ ಅಷ್ಟು ಕಷ್ಟ ಅನಿಸ್ಲಿಲ್ಲ. ಯಾಕಂದರೆ ಒಂದೂವರೆ ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ದೇನೆ ಅದಕ್ಕೆ. ಅಂದರೆ ನನಗೆ ಬೇಸ್ ಯಾವುದೂ ಇಲ್ಲಲ್ಲ, ಹಾಗಾಗಿ. ಬಟ್ ಓಕೆ ಫೈನ್. ನನ್ನ ಮಗಳೇ ಹೇಳಿದ್ಲು, ಅಮ್ಮ ನಿಮಗೆ ಹೊಡೆದಿದ್ದು ನಂಗೆ ತುಂಬ ಬೇಜಾರಾಗಿತ್ತಮ್ಮ ಅಂತ. ಅದು ಆ್ಯಕ್ಚುಲಿ ಹೊಡೆದಿದ್ದು ನೆಲಕ್ಕೆ, ಅದು ಚಾಟಿ ಏಟಿ ಏನಾಗಿದೆ ನೆಲಕ್ಕೆ ಹೊಡೆದು ರಿಟರ್ನ್ ನನ್ನ ಮೈಗೆ ಬಿದ್ದಿತ್ತು. ಅವರು ಚಿಕ್ಕ ಮಕ್ಕಳಲ್ವಾ, ರಿಯಾಲಿಟಿ ಅಂದ್ಕೊಂಡಿದ್ರು. ಆಮೇಲೆ ನನ್ನ ಮಗಳೇ ಕೇಳಿಲ್ಲ, ಅಮ್ಮ ಚಿಕ್ಕದಿರುವಾಗ ನೀವು ಮಾಡ್ತಾ ಇದ್ರಲ್ಲ, ಈಗ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದ್ದಕ್ಕೋಸ್ಕರ ನನ್ನ ಮಗಳು ಇಬ್ಬರು ಹೋಗಿ 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 ಅಂತ ಪುಷ್ ಮಾಡ್ತಾರಲ್ಲ ತಾಯಿಯನ್ನು. ಸೊ ಅವ್ರು ಪುಷ್ ಮಾಡಿದ್ರು. ಓಕೆ ಫೈನ್ ಅಂತ ಹೇಳ್ಕೊಂಡು ಒಂದು ಫೈನ್ ಡೇ ಇಲ್ಲಿ ಪೂನಾ ಇನ್ಸ್ಟಿಟ್ಯೂಟ್ ಅವರು 10 ದಿವಸದ ಕ್ಯಾಂಪ್ ಮಾಡಿದರು MGM ಕಾಲೇಜಲ್ಲಿ. ಲೆಕ್ಕ ಬರ್ತಿಗೆ ಅಂತೇಳಿ ನಾನು ಹೋಗಿದ್ದೆ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಲೆಕ್ಕ ಬರ್ತಿಗೆ ಅಂತ ಹೋಗಿದ್ದೆ. ಅವ್ರದ್ದು ಕ್ಲಾಸಸ್ ಅಂತೇಳಿ ಅವರಲ್ಲಿ ಗ್ರೀನ್ ಮ್ಯಾಟು, ವೈಟ್ ಬ್ಯಾಲೆನ್ಸು, ಕ್ಯಾಮ್ರದ್ದು, ಒನ್ ಲೈನು, ಸ್ಟೋರಿ ಟೆಲ್ಲಿಂಗ್, ಸ್ಕ್ರೀನ್ ಪ್ಲೇ ಅದನ್ನು ಡಿಸ್ಕಸ್ ಮಾಡ್ತಾಯಿದ್ರು. ನನಗೆ ಅದು ಇಂಟ್ರೆಸ್ಟೇ ಇರಲಿಲ್ಲ ಆ್ಯಕ್ಚುಲಿ. ಇದೆಲ್ಲ ಎಂತ ನನಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಅಂದರೆ ನಂಗೆ ಅದ್ರದ್ದು ಬೇಸೇ ಗೊತ್ತಿರಲಿಲ್ಲ. ಬಟ್ ಹೋಗಿದ್ರಿಂದ ನಂಗೆ ತುಂಬ ವಿಷಯಗಳು ಗೊತ್ತಾಯಿತು. ಅಲ್ಲಿ ಪ್ರದೀಪ್ ಚಂದ್ರ ಅಂತ ಹೇಳುವವರೊಬ್ಬರು ಆಡಿಷನ್ ಇದೆ ಬೆಂಗಳೂರಲ್ಲಿ, ವೈ ಕಾಂಟ್ ಯು ಟ್ರೈ ಅಂತ ಅಂದರು. ಫೈನ್. ಆಡಿಷನ್ ಅಂದರೆ ಎಂತ ಗೊತ್ತಿಲ್ಲ. ಆಡಿಷನ್ ಹೇಳಿದ್ರೆ ಅಲ್ಲಿ ಹೋಗೋದು, ನಮ್ಮ ನೋಡ್ತಾರೆ, ಮಾತುಕತೆ ಮಾತಾಡ್ತಾರೆ, ಹೊರಡ್ತಾರೆ ಅಂತ. ಹೋದೆ, ಅಲ್ಲಿ ಆಡಿಷನ್ ಕೊಟ್ಟೆ, ರಿಟರ್ನ್ ಬಂದೆ. ಅಲ್ಲಿ ರಿಟರ್ನ್ ಬರೋ ಮುಂಚೆ ಡೈರೆಕ್ಟರ್ ಹತ್ರ ಮಾತಾಡಿದೆ. ನಿಮ್ಮ ಕನ್ನಡ ಏನು ಆ ಥರ ಇದೆ ಅಂತ ಕೇಳಿದ್ರು. ಅಂದರೆ ನಾವು ಮಂಗಳೂರು, ಉಡುಪಿ ಕಡೆ ಕನ್ನಡ, ನಂದು ಇವಾಗ ಎಲ್ಲ ಬೆಂಗಳೂರು ಕನ್ನಡನೇ ಆಗಿದೆ. ಬಿಕಾಸ್ ನಮ್ಗೆ ಬೇಸು ಅಲ್ಲಿ ಬೇಕೇ ಬೇಕು, ಬೆಂಗಳೂರು ಕನ್ನಡ ಬೇಕೇ ಬೇಕಾಗತ್ತೆ. ಇಲ್ಲಾಂದರೆ ಪಟ್ಟ ಅಂತ ಕಂಡು ಹಿಡಿದ್ಬಿಡ್ತಾರೆ, ನೀವು ಮಂಗಳೂರಿನವ್ರಲ್ಲ ಅಂತ. ಇವಾಗಲೂ ಇಷ್ಟು ಫ್ಲೂಯೆಂಟ್ ಇದ್ರೂ ನಂದು ಮಂಗಳೂರಿನವ್ರು ಕೇಳ್ತಾರೆ. ಬಟ್ ಓಕೆ ಫೈನ್ ಅಂತ ಹೇಳ್ಕೊಂಡು ಅಲ್ಲಿ ಡೈರೆಕ್ಟರ್ ಹತ್ರ ಮಾತಾಡಿದೆ. ಮೇಡಮ್ ಮೇನ್ ಕ್ಯಾರೆಕ್ಟರ್ ಅಂತ ಕೊಡೋಕ್ಕಾಗಲ್ಲ, ವಿಲ್ ಸಿ ವಿಚ್ ಸೂಟ್ಸ್ ಯು ಅಂತೇಳಿ. ಓಕೆ ಫೈನ್ ಅಂದೆ. ನನಗೆ ಇವತ್ತಿಗೂ ನೆನಪಿದೆ, ಮಾರ್ಚ್ 2ಗೆ, ಇಯರ್ ಗೊತ್ತಿಲ್ಲ, ಮಾರ್ಚ್ 2ಗೆ ನನಗೆ ಕಾಲ್ ಬಂತು, ಈ ಥರ ಶೂಟ್ ಇದೆ, ಬರಬೇಕು ನೀವು, ನಿಮಗೆ ಬೇಕು ಅಂದರೆ ಬರಲೇಬೇಕು ಅಂತ. ಮಾರ್ಚ್ 1ನೇ ತಾರೀಕಿಗೆ. ಸೊ 2ನೇ ತಾರೀಕಿಗೆ ಶೂಟ್ ಇದ್ದಿದ್ದು. ಸೊ ಇಲ್ಲಿಂದ ಹೋದೆ. ಮೇಕಪ್, ಆನ್ ಸ್ಕ್ರೀನ್ ಮೇಕಪ್ ಫಸ್ಟ್ ನಾನು ಹಾಕಿದ್ದು ಮಾರ್ಚ್ 2ಗೆ. ದಟ್ ವಾಸ್ ಮೈ ಜರ್ನಿ ಸ್ಟಾರ್ಟ್. ಜೀವ ನದಿ ಅಂತ ಒಂದು ಸೀರಿಯಲಲ್ಲಿ ಉದಯ ಟಿವಿಗೆ ಬರ್ತಾಯಿತ್ತು. ಸೆಕೆಂಡ್ ಇದು ಅಂತ, ಫಸ್ಟ್ ಇದು ಮುಗ್ದಿತ್ತು, ಸೆಕೆಂಡ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಶಾಂತಂ ಪಾಪಮ್, ರಾಧಿಕಾ, ಯಾರೇನಿ, ಮೋಹಿನಿ, ಯಾರಿವಳು ಸೀರಿಯಲ್ಸ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಹೋದೆ. ಅಂದರೆ ಆಲ್ಮೋಸ್ಟ್ ಕ್ಯಾರೆಕ್ಟರ್ಸ್ ಮಾಡ್ತಾ ಹೋದೆ. ಓಕೆ. ತುಂಬಾ ಒಂದು ಶುರುವಾತಲ್ಲಿ ಗೊತ್ತೇ ಆಗೋದಿಲ್ಲ ಯಾವ ರೀತಿ ಬಂದರೆ. ಅವರೇ ಹೇಳಿದರು ನೋಡಿ, ನಿಮ್ಮ ಕನ್ನಡ ಯಾವ ರೀತಿ ಇದೆ ಅಂತ. ಹೌದು, ಅವರು ಹೇಳಿದವರೇ ನಿಮ್ಮನ್ನೊಂದು ಆರಿಸಿಕೊಂಡು ಇಲ್ಲಿವರೆಗೂ ಬಂದು ಕೂತ್ಕೊಂಡಿದ್ದೀರಾ ನೀವು. ಹೇಗೆ ಅನಿಸ್ತಾ ಉಂಟು ನಿಮಗೆ? ಎಲ್ಲರೂ ಹೇಳ್ತಾರೆ ತುಂಬ ಕಷ್ಟ ಇದೆ ಅಂತ ಹೇಳ್ತಾರೆ. ನಿಮಗೆ ಅದನ್ನು ಪಡಿಬೇಕು ಅನ್ನೋ ಒಂದು ಹಂಬಲ ಇದ್ದರೆ ಖಂಡಿತವಾಗ್ಲೂ ಅದು ಕಷ್ಟನೇ ಅಲ್ಲ. ಆ ಸಕ್ಸಸ್ ಅಂತ ಒಂದು ನಿಮಗೆ ಸಿಕ್ಕಿದ ಮೇಲೆ ಅದ್ರ ಹಿಂದೆ ಇರೋ ಕಷ್ಟ ಏನಿದೆ ಅಲ್ಲ, ಅದು ಯಾವುದು ನೆನಪು ಬರೋದಿಲ್ಲ. ಈಗ ಮಗು ಬೇಕು ಅಂತ ಇಚ್ಛಿಸಿದವರಿಗೆ ಅದು ಮಗುನ ಪಾಲನೆ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಆಗಲ್ಲ. ಬೇಬಿ ಸಿಟ್ಟಿಂಗ್ ಮಾಡ್ತಾರೆ, ಮಗುನ ಅಷ್ಟು ಇಷ್ಟಪಡೋರು ಬೇಬಿ ಸಿಟ್ಟಿಂಗ್ ಮಾಡ್ತಾರೆ. ಅವ್ರಿಗೆ ಕಷ್ಟ ಅನ್ಸುತ್ತಾ? ಇಲ್ಲ. ಯಾಕೆ ಹೇಳಿದ್ರೆ ಅದು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ನನಗೂ ಅಷ್ಟೇ, ಇದು ಇಷ್ಟಪಟ್ಟು ಮಾಡಿದ್ರಿಂದ ನನಗದು ಫೀಲೇ ಆಗ್ತಾ ಇಲ್ಲ. ನಾನು ತುಂಬ ಓಲ್ಡಿನವಳಲ್ಲ, ನ್ಯೂ ಕಮ್ಮರು ಆ ಥರ ಇದೆ ಏನೂ ಅನಿಸ್ತಾ ಇಲ್ಲ. ಒಂಚೂರು ದೊಡ್ಡ ಲೆಜೆಂಡ್ಸ್ ಎಲ್ಲ ಬಂದಾಗ ಒಂದು ಸ್ವಲ್ಪ ಭಯ ಅಂತ ಇರುತ್ತೆ. ಅಂದರೆ ಅದು ಭಯ ಅಂತಲ್ಲ, ಏನು ಹೇಳಬಹುದು ಅವ್ರ ಮುಂದೆ ನಾವು ತುಂಬ ಚೆನ್ನಾಗಿ ಮಾಡಬೇಕು, ಅವ್ರ ಹತ್ರ ಸಭಾಷ್ ಅನ್ಸ್ಕೋಬೇಕು ಅನ್ನೋ ಒಂದು ಒಳಗಡೆ ಈಸ್ ಅಂತ ಹೇಳ್ತಾರಲ್ಲ, ಅದೊಂದು ಇದ್ದೇ ಇದೆ. ನೀವು ಮಾಡಿದಂಥ ಯಾವುದಾದ್ರು ಪಾತ್ರ ಎಲ್ಲರೂ ಮೆಚ್ಚಿ ಏನಪ್ಪ ರಾಧಿಕಮ್ಮ ಒಳ್ಳೆ ಮಾಡಿದ್ದೀರಂತ ಹೇಳಿದ್ದೇನಾದರೂ ಇದೆಯಾ? ಆ್ಯಕ್ಚುಲಿ ಕ್ಷತ್ರಿಯ ಅಂತ ಮೂವಿ ಇನ್ನೂ ರಿಲೀಸ್ ಆಗಲಿಲ್ಲ. ಕ್ಷತ್ರಿಯ ಅಂತ ಮೂವಿಯಲ್ಲಿ ಚಿರಂಜೀವಿ ಸರ್ಜಾ ಅವ್ರದ್ದು ಲಾಸ್ಟ್ ಮೂವಿ ಅದು. ಡೈರೆಕ್ಟ್ರು ಅನಿಲ್ ಮಂಡ್ಯ ಸರ್. ನನಗೆ ಅದರಲ್ಲಿ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಸಿಕ್ಕಿತ್ತು. ಫೈನ್ ಡೇಯಲ್ಲಿ ಕರೆದ್ರು, ಮಾಡಿದರು ಆನ್ ಸ್ಪಾಟಲ್ಲಿ. ನನಗೆ ಡೈಲಾಗ್ ಹೇಳೋದಿತ್ತು. ಅಂದರೆ ವಲ್ಗರಸ್ ಅಂತಲ್ಲ, ಅದು ಒಂಥರ ಈ ಹುಡುಗರಿಗೆ ಬೈಯೋದು ಇರುತ್ತಲ್ಲ, ಆ ಥರ ಬೈಯೋದು. ಕತ್ಪಟ್ಟು ಹಿಡ್ಕೊಂಡು ಹೇಳ್ಕೊಂಬರೋದು. ಬಂದು ಕಟ್ ಹೇಳಿದ್ಮೇಲೆ ಡೈರೆಕ್ಟ್ರು ಬಂದು ಅಷ್ಟು ಜನ ಮುಂದೆ ಭಾರಿ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಖುಷಿ ಆಯಿತು, ನಿಮಗೆ ಚಿಕ್ಕ ಪಾತ್ರ ಕೊಟ್ಟಿದ್ದೀನಿ ಅಂತ ನಂಗೆ ಈಗ ಫೀಲ್ ಆಗ್ತಾ ಇದೆ ಅಂತ ಅವರೇ ಹೇಳಿದ್ರಲ್ಲ, ಅದು ತುಂಬ ಖುಷಿ ಆಯಿತು. ಎಲ್ಲರಲ್ಲಿ ಆಲ್ಮೋಸ್ಟ್ ತುಂಬ ಜನ ಇದ್ವಿ ನಾವು, ಅವರು ಎಲ್ಲರ ಮುಂದೆ ಹೇಳಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ಡಬ್ಬಿಂಗ್ ಮಾಡೋ ಟೈಮಲ್ಲೂ ಅಷ್ಟೇ ಅಂತೆ, ಅಡಿಟರು ಹೇಳಿದ್ರಂತೆ, ಇದು ಮಾಡ್ತಾರಲ್ಲ ಎಡಿಟಿಂಗ್ ಮಾಡ್ತಾರಲ್ಲ, ಅವ್ರು ಹೇಳಿದ್ರಂತೆ, ಸರ್ ಮೇಡಮ್ ಮೈ ಮೇಲೆ ಏನು ದೆವ್ವ ಬಂದಿದ್ದ ಪೊಲೀಸ್ನವ್ರದ್ದು ಹೆಂಗೆ ಮಾಡಿದಿರ ಸರ್ ಅವರು ಅಂತ ಹೇಳಿದ್ರಂತೆ. ಸೊ ಇಟ್ ವಾಸ್ ಲೈಕ್ ವಾವ್,
ಮೂಮೆಂಟ್. ಓಕೆ, ಖಂಡಿತವಾಗಿ ನೀವು ಹೇಳಿದ ಕೂಡಲೇ ಆ ಸಿನಿಮಾವನ್ನು ನೋಡಲೇಬೇಕಂತ ಅನ್ನಿಸ್ತಾ ಇದೆ. ಕಲಾವಿದರಿಗೆ ಮೊದಲನೇದಾಗಿ ಏನು ಪ್ರಶಸ್ತಿಗಿಂತ ಹೀಗೆ ಪ್ರಶಂಸೆ ಬಂದರೆ ತುಂಬಾ ಖುಷಿ ಆಗ್ತದೆ. ನೀವು ಯಾರ ಜೊತೆ ಇಷ್ಟಪಟ್ಟಿದ್ರಿ ಈ ಒಂದು ಲೆಜೆಂಡ್ ಜೊತೆ ನಾನೊಂದು ಆ್ಯಕ್ಟ್ ಮಾಡಬೇಕಂತ, ಅವರ ಜೊತೆ ಸಿಕ್ಕಿದೆ? ಆ್ಯಕ್ಚುಲಿ ಲೆಜೆಂಡ್ ಅಂತ ಹೇಳಿದ್ರೆ ನಂಗೆ ಆಲ್ಮೋಸ್ಟ್ ಎಲ್ಲರೊಟ್ಟಿಗೆ ಮಾಡಬೇಕಂತ ಆಸೆ ಇದೆ. ಬಿಕಾಸ್ ಒಂದು ಪರ್ಟಿಕ್ಯುಲರ್ ಒಬ್ಬರು ಈ ಕ್ಷೇತ್ರದಲ್ಲಿ ಈ ಹೀರೋ ಅಂತ ಹೇಳಿದ್ಮೇಲೆ ಯಶ್, ದರ್ಶನ್, ಸುದೀಪ್ ಹಾಗಿಲ್ಲ. ಹೀರೋ ಈಸ್ ಹೀರೋ. ಪ್ರಜ್ವಲ್ ಹೀರೋನೇ, ಲೂಸ್ ಮದ ಯೋಗಿನೂ ಹೀರೋನೇ. ಆದರೆ ಕೆಲವರು ಮಾತ್ರ ಸಕ್ಸಸ್ ಆಗಿರ್ತಾರೆ. ನನಗೆ ಸಕ್ಸಸ್ ಅವ್ರೊಟ್ಟು ಮಾಡಿದರೆ ಬೇಗ ಇದು ಸಿಗುತ್ತೆ, ನಾನು ಫುಲ್ ಪರ್ಸನ್ ಅಂತ ಆಗುತ್ತೆ. ಯಾರು ಸಕ್ಸಸ್ಫುಲ್ ಆಗಿರಲ್ಲ ಅವ್ರ ಜೊತೆ ಮಾಡೋಕ್ಕೂ ಇಷ್ಟ. ಯಾಕೆ ಹೇಳಿದ್ರೆ ನಮಗೂ ಅಪರ್ಚುನಿಟಿ ಬೇಕು. ನನ್ನ ಟ್ಯಾಲೆಂಟ್ ತೋರಿಸ್ಬೇಕು. ಅದು ಹೀರೋ ಆಗಿರಲಿ, ನನ್ನ ಟ್ಯಾಲೆಂಟ್ ನಾನು ಅಲ್ಲಿ ಪ್ರೂವ್ ಮಾಡೋದು. ಸೊ ನನಗೆ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇಷ್ಟನೇ ಮಾಡೋಕ್ಕೆ. ಆಮೇಲೆ ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ನನ್ನ ಮಗನಿಗೆ ಅಚ್ಯುತ್ ಸರ್ ಅಂದರೆ ತುಂಬ ಇಷ್ಟ. ಅವ್ರ ಜೊತೆ ಅದೇ ಕ್ಷತ್ರಿಯ ಮೂವಿಯಲ್ಲಿ ಮಾಡಿದೆ, ರಾಯಲ್ ಅಂತ ಒಂದು ಮೂವಿಯಲ್ಲಿ ಮಾಡಿದೆ, ನಾನೊಂದು ಹೊಯ್ಸಳದಲ್ಲೂ ಮಾಡಿದೆ. ಸೊ 3-4 ಮೂವೀಸ್ ಅವ್ರ ಜೊತೆನೇ ಮಾಡೋ ಯೋಗ ಸಿಕ್ತು ನನಗೆ. ಸೊ ಇಟ್ ವಾಸ್ ಹ್ಯಾಪಿ. ಓಕೆ, ನೋಡಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಕೆಲವರು ಸೆಲ್ಫಿಗಾಗಿರ್ಬೋದು ಮಾತನಾಡೋದಂದರೆ ದೊಡ್ಡ ವಿಷಯ ಅಂತ ಹೇಳ್ತಾರೆ. ಅದು ಕೂಡ ನಿಮಗೆ ಒಟ್ಟಿಗೆ ನಿಂತು ನಟನೆ ಮಾಡಲಿಕ್ಕೆ ಸಿಕ್ಕಿದೆ. ತುಂಬಾ ಖುಷಿ ಆಗ್ತದೆ ಅದನ್ನು ಕೇಳಿ. ಮತ್ತೆ ಕೇಳಬೇಕಾದ್ರೆ ಒಂದು ಹವ್ಯಾಸದ ಮೂಲಕ ಬಂದಂಥದ್ದು, ನೀವು ರಿಯಲ್ ಆಗಿ ಏನು ಓದಿದ್ದೀರಾಗಿರ್ಬೋದು, ಏನು ಆಗಬೇಕಂತ ಅಂದ್ಕೊಂಡು ನೀವು ಈ ರೀತಿ ಆದ್ರಿ? ಆ್ಯಂಬಿಷನ್ ಬಂದು ಡಿಫ್ರೆಂಟ್ ಫ್ಲಕ್ಚುಯೇಷನ್ಸ್ ಇತ್ತು. ಚಿಕ್ಕ ಇರುವಾಗ ಆ್ಯರೋಸ್ಟ್ರೋಸ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಾರ್ಮಲ್ ಟೀಚರ್ಸ್ ಅದೆಲ್ಲ ಇರುತ್ತಲ್ಲ, ಅದು ಇರಲಿಲ್ಲ. ಬಟ್ ನಂಗೆ ಆ್ಯರೋಸ್ಟ್ರೋಸ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಅದು ಆ ಟೈಮಲ್ಲಿ ನಮ್ಮ ಕಲಿಯೋ ಟೈಮಲ್ಲಿ ಆ್ಯರೋಸ್ಟ್ರೋಸ್ ಅಂದರೆ ದೊಡ್ಡ ಕೆಲಸ ಥರ. ಸೊ ಬೇಡ ಅಂದರು ನಮ್ಮ ಅಜ್ಜಿ, ಫ್ಲೈಟಲ್ಲಿ ಹೋಗೋದು ಅದು ಇದು ಬೇಡ 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 ಅಂತಂದ್ರು. ಸೊ ಓಕೆ ಫೈನ್, ಅದು ಬೇಡ, ಫ್ಯಾಷನ್ ಡಿಸೈನಿಂಗ್ ಹೋಗೋಣ ಅಂತಾಯಿತು. ಅನ್ಫಾರ್ಚುನೇಟ್ಲಿ ನಾನ್ ವೆಜ್ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಹಾಗೆ ಹೀಗೆ ನಾವು ವೆಜ್ ತಿನ್ನೋರು. ಸೊ ಅದು ಇದು ಅಂತ ಹೇಳಿ ನಮ್ಮ ಅಜ್ಜಿ ತುಂಬ ಆರ್ಥೋಡಕ್ಸ್. ಸೊ ಅವ್ರು ಯಾವುದಕ್ಕೂ ಕಳಿಸಿರ್ಲಿಲ್ಲ. ಓಕೆ, ಯಾವ್ದು ಬಂತು ಅದು ಮಾಡ್ಕೊಂಡು ಹೋಗ್ತಾ ಇರೋಣ ಅಂತ ಹೇಳಿ ಮಾಡ್ತಾ ಹೋದೆ. ಇಂಡಸ್ಟ್ರಿಗೆ ಬರೋ ಮುಂಚೆ ನಾನು ಕೃಷ್ಣ ಟೆಂಪಲಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಚಿನ್ನರ ಸಂತರ್ಪಣೆ ಅಂತ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದು ಪರ್ಯಾಯ ಆದಮೇಲೆ ನೆಕ್ಸ್ಟ್ ಟೆನ್ಯೂರ್ ಬರುವ ಮುಂಚೆ ನಮಗೆ ಒಂದು 15-20 ಡೇಸ್ ಗ್ಯಾಪ್ ಇರುತ್ತೆ. ಆ ಗ್ಯಾಪಿನಲ್ಲಿ ಇದು ಸಿಕ್ತು ನನಗೆ. ಇದು ಸಿಕ್ಕಿದ ಮೇಲೆ ಇದಕ್ಕೆ ಹೋಗಲಿಲ್ಲ, ಇದೆಲ್ಲ ಈಗ ಒಂದು ಕ್ಷಣ ಆದರೂ ಹೋಗಿ ಬಂದದಿದೆ ಅಲ್ಲಿ ಹೋಗಿ? ಎಲ್ಲಿ ಹೇಳಿ? ನೀವು ಮೊದಲು ಕೆಲಸ ಮಾಡ್ತಿದ್ದ? ಖಂಡಿತ ಹೋಗ್ತೀನಿ. ನಾನು ಉಡುಪಿಗೆ ಬಂದಷ್ಟು ಸಲ, ಅದು ಬೇಕಾದ್ರೆ ತಿಂಗಳಲ್ಲಿ 2 ಸಲ ಆಗಿರ್ಬೋದು, ಇಲ್ಲ 3 ತಿಂಗಳಿಗೆ 1 ಸಲನೇ ಆಗಿರ್ಬೋದು. ಆದರೆ ಬಂದಾಗ ಕೃಷ್ಣ ಮಠಕ್ಕೆ ವಿಸಿಟ್ ಮಾಡೇ ಮಾಡ್ತೇನೆ. ಅಟ್ ದ ಸೇಮ್ ಟೈಮ್ ನಾನು ಉಡುಪಿಯಲ್ಲಿ ಇದ್ದಾಗ ಯಾರಾದರೂ ಫಿಲ್ಮ್ ಸ್ಟಾರ್ಸ್ ಬಂದರೆ ನಾನೇ ಅವ್ರನ್ನ ರಿಸೀವ್ ಮಾಡ್ತೇನೆ. ಈಗ ಪ್ರೇಮ ಬಂದಿದ್ರು, ಹರಿಪ್ರಿಯಾ ಬಂದಿದ್ರು, ಊರ್ವಶಿ ಮೇಡಮ್ ಬಂದಿದ್ರು. ಸೊ ಆಲ್ಮೋಸ್ಟ್ ಎಲ್ಲರನ್ನೂ ನಾನು ವೆಲ್ಕಮ್ ಮಾಡ್ತೀನಿ. ಇಲ್ಲಿ ನಾನೇ ಅವ್ರನ್ನ ಕೋಆರ್ಡಿನೇಟ್ ಮಾಡ್ತೇನೆ. ಬೆಂಗಳೂರಲ್ಲಿ ಅನಂತ್ ಸರ್ ಅಂತ ಇದ್ದಾರೆ, PR. ಅವರು ಅಂಬರೀಷ್ ಅಣ್ಣನ ಜೊತೆ ವರ್ಕ್ ಮಾಡ್ತಾ ಇದ್ದವರು ಒನ್ಸ್ ಅಪಾನ್ ಅ ಟೈಮಲ್ಲಿ. ಅಂಬರೀಷ್ ಅಣ್ಣ ಇದ್ದಾಗ ಅವರ ಶಿಷ್ಯರು ಅವರು. ಆ್ಯಕ್ಚುಲಿ ಅವರು ಇವತ್ತಿಗೂ ಅವ್ರು ಯಾವತ್ತು ಅವ್ರ ವಿಷಯಕ್ಕೆ ಅವ್ರ ಹತ್ರ ಕೇಳಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ತುಂಬಿರುತ್ತೆ, ಅಷ್ಟರ ಮಟ್ಟಿಗೆ ಅವರು ಪೂಜಿಸ್ತಾರೆ. ಅಂಥವ್ರು ನನ್ನ ಗುರುಗಳಾಗಿದ್ದಾರೆ. ನನಗೆ ಇವೆಂಟ್ಸಿಗೆ ಕರ್ಕೊಂಡು ಹೋಗ್ತಾರೆ. ನಾನು ಇಷ್ಟು ಶೈನ್ ಆಗ್ಲಿಕ್ಕೆ ಕಾರಣ ಒಂದು ಲೆಕ್ಕದಲ್ಲಿ ಅನಂತ ಸರ್ ಅಂತಲೇ ಹೇಳ್ಬೋದು. ಯಾಕೆ ಹೇಳಿದ್ರೆ ಅವ್ರಿಗೆ ಇರೋ ಒಂದು ಕಾಂಟ್ಯಾಕ್ಟ್ಸ್ ಫಿಲ್ಮ್ ಇಂಡಸ್ಟ್ರಿ ಬಿಟ್ಟು ಪೊಲಿಟಿಕಲಲ್ಲಿ ಇದ್ದಾರೆ, ಈ ಸೋಷಲ್ ವರ್ಕರ್ಸ್ ಅವ್ರ ಜೊತೆನೇ ಇದ್ದಾರೆ, ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರದಲ್ಲಿ ಅವರು ಯಾರು ಗೊತ್ತಿಲ್ಲ ಅನ್ನೋರು ಇಲ್ಲ. ಹಾಗೆ ನಮ್ಮ ಅಜ್ಜಿ ಹೇಗೆ ನಮಗೆ ಆ ಥರ ಇವ್ರು ಸಿಕ್ಕಿದ್ರು ನನಗೆ. ಅಜ್ಜಿ ಅಷ್ಟೇ, ಉಡುಪಿ ಸರೌಂಡಿಂಗ್ಸಲ್ಲಿ ಭಜನೆ ಶುರು ಮಾಡಿದ್ದು ನಮ್ಮ ಅಜ್ಜಿ. ಸೊ ಭಜನೆ ಹರಿಕತೆ ಯಶೋದಮ್ಮನ ಮೊಮ್ಮಗಳು ಹೇಳಿದ್ರೆ, ಓ ಹೌದಾ ನೀವು ಅವ್ರ ಮೊಮ್ಮಗಳ ಅನ್ನೋ ಮಟ್ಟಿಗೆ ಹೇಗಿದೆಯೋ ಹಾಗೆ ಅನಂತ ಸರ್ ಕಡೆಯಿಂದ ನಾನು ಅಂತ ಹೇಳಿದ್ರೆ, ಓ ಅನಂತ ಸರ್ ಕಳಿಸಿದ, ಓಕೆ ಫೈನ್ ಬನ್ನಿ ಬೇಗ ಮಾಡಿ ಮುಗಿಸ್ತಾರೆ. ನಮ್ಮ ಕ್ಯೂ ನಿಲ್ಲಕ್ಕಿಲ್ಲ, ಎಂಥದ್ದು ಇಲ್ಲ, ಡೈರೆಕ್ಟ್ ಆಗುತ್ತೆ. ಹಾಗೆ ವೆಂಕಟೇಶ್ PR ಅವರು ಅಷ್ಟೇ ನಮ್ಮನ್ನು ಹೈಲೈಟ್ ಮಾಡೋರು, ಈ ಮೀಡಿಯಾದಲ್ಲಿ ಹೈಲೈಟ್ ಮಾಡೋರು ಇದ್ದಾರೆ. ಸೊ ಸುಧೀಂದ್ರ ವೆಂಕಟೇಶ್ ಅಂತ ಅವರು ಅಷ್ಟೇ ನಮ್ಮನ್ನೆಲ್ಲ ಬೆಳೆಸುವವರು. ಅವರೆಲ್ಲ ನನ್ನ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡವರು ತುಂಬ ಜನ ಇದ್ದಾರೆ. ಆ್ಯಂಡ್ ಈ ಕ್ಷೇತ್ರ ಬಿಟ್ಟು ಬೇರೆ ಇನ್ನೊಂದು ಹವ್ಯಾಸ ಇಟ್ಕೊಂಡಿದ್ದೇನೆ ನಾನು. ಅದ್ರ ಬಗ್ಗೆ ಮಾತನಾಡ್ತಾ ಹೋಗುವ ಒಂದು ಪುಟ್ಟ ವಿರಾಮ ತಗೊಳ್ಳುವಂತಹ ಸಮಯ ಬಂದಿದೆ. ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾನೆ ರಾಧಿಕಾ ಭಟ್ ಅವರು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇವರ ಜೊತೆ ಇನ್ನಷ್ಟು ಮಾತನಾಡುವ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.
ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಇದ್ದಾರೆ ರಾಧಿಕಾ ಭಟ್ ಅವರು. ಇವರು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಮತ್ತೊಮ್ಮೆ ಅವರ ಜೊತೆ ಇನ್ನಷ್ಟು ಮಾತನಾಡೋಣ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ನಿಮ್ಮ ಜೊತೆ ಮಾತನಾಡಿ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ನೀವು ಮತ್ತೊಂದು ಹವ್ಯಾಸ ಇದೆ ಅಂತ ಹೇಳಿ ನಮ್ಮ ಜೊತೆ ಒಂದು ಕುತೂಹಲ ಮೂಡಿಸಿದ್ದೀರಾ. ಮತ್ತೊಂದು ಹವ್ಯಾಸ ಯಾವುದು, ಅದರ ಬಗ್ಗೆ ಹೇಳಿ. ಆ್ಯಕ್ಚುಲಿ ಈಗ ಎಲ್ಲರೂ ಕಾಸ್ಮೆಟಿಕ್ಸ್ ಇದಕ್ಕೆಲ್ಲ ಹೋಗ್ತಾ ಇದ್ದಾರೆ, ಈ ಕೆಮಿಕಲ್ ಐಟಮ್ಸಿಗೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಕೆಮಿಕಲಿಂದ ಸ್ವಲ್ಪ ಹೊರಗಡೆ ಬನ್ನಿ. ಬಿಕಾಸ್ ನೀವು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಕೆಮಿಕಲ್ ಇದೆ. ನಾವು ದೇಸಿಯಿಂದ ನಾವು ಸೋಪ್ ಆಗಿರ್ಬೋದು, ಟಾಲ್ಕಮ್ ಪೌಡ್ರು, ಆಮೇಲೆ ಧೂಪದ ಕಡ್ಡಿ, ಅದೆಲ್ಲ ನಾವು ದೇಸಿ ಮಾಡ್ತಾ ಇದ್ದೇವೆ ವಿದೌಟ್ ಎನಿ ಕೆಮಿಕಲ್, 0% ಕೆಮಿಕಲಿಂದ. ನಾವು ಈ ದೇಸಿ ಹಸುಗಳಿದೆ ಅಲ್ವಾ, ಆ ಹಸುಗಳಿಂದ ಗಂಜಲ ಆಮೇಲೆ ಸಗಣಿಯಿಂದ ಮಾಡುವಂಥ ಮೂಲ ಇದೇನಿದೆ ಅದೇ 2 ಇಂಗ್ರೀಡಿಯೆಂಟ್ಸ್. ಅದಕ್ಕೆ ಬೇಕಾಗುವಂತಹ ಎಲ್ಲ ಬೇರೆ ಬೇರೆ ವಿಧಗಳೆಲ್ಲ ಹಾಕಿ ನಾವೇ ಖುದ್ದು ಕೈಯಾರೆ ಮಾಡುವಂಥದ್ದು. ಸೊ ಅದನ್ನು ನಾವು ಮಾಡ್ತಾ ಇದ್ದೇವೆ ಆಲ್ರೆಡಿ ಹೊಸೂರ್ ಹತ್ರ, ಅಂದರೆ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರ್ ಹತ್ರ ಮಾಡ್ತಾ ಇದ್ದೇವೆ. ನಾನು ಈ ಮೂಲಕ ನಂದು ಒಂದು ಮಾರ್ಕೆಟಿಂಗ್ ಮಾಡ್ದಂಗೂ ಆಯಿತು. ಹಾಗೆ ನಿಮ್ಮನ್ನು ನೋಡಿ ಬ್ಯೂಟಿ ಸೀಕ್ರೆಟ್ ಏನು ಅಂತ ಕೇಳಲಿಕ್ಕೆ ಹೋದ್ರೆ ಈ ರೀತಿ ಹೇಳ್ಬೋದು. 100%. ಯಾಕೆ ಹೇಳಿದ್ರೆ ನಾನು ಮುಖಕ್ಕೆ ಏನೂ ಹಚ್ಚಲ್ಲ. ಎಲ್ಲರೂ ಹೇಳ್ತಾರೆ ಮಲಗುವ ಮುಂಚೆ ನೀವು ಮೇಕಪ್ ಮಾಡಿರ್ತೀರ, ತೆಂಗಿನೆಣ್ಣೆ ಹಾಕೊಳ್ಳಿ, ಅದು ಹಾಕೊಳ್ಳಿ, ಇದು. ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನಾನು ಏನೂ ಯೂಸ್ ಮಾಡೋದಿಲ್ಲ. ಇವಾಗ ಇಲ್ಲಿ ನೀವು ಹೇಳಿದ್ದಕ್ಕೋಸ್ಕರ ಒಂದು ಸ್ವಲ್ಪ ಕಾಜಲ್ ಲಿಪ್ಸ್ಟಿಕ್ ಹಾಕಿದ್ದೇನೆ ಬಿಟ್ಟರೆ ಮುಖಕ್ಕೆ ಪೌಡ್ರು ಒಂಚೂರು ಇಲ್ಲ. ನೀವು ಬೇಕಾದ್ರೆ ಟಿಶ್ಯೂ ಪೇಪರಲ್ಲಿ ಉಜ್ಬೋದು, ಎಂಥದ್ದು ಇಲ್ಲ. ನಾನು ನಾರ್ಮಲ್ ಹೀಗೆ ಇರೋದು. ಯಾಕೆ ಹೇಳಿ ನಾನು ಯೂಸ್ ಮಾಡೋದು ದೇಸಿ ಪ್ರಾಡಕ್ಟ್, ನಮ್ಮದೇ ಇದರಲ್ಲಿ ಆಗುವಂಥದ್ದು. ಅದನ್ನು ಯೂಸ್ ಮಾಡ್ತೀನಿ. ಸೋಪ್ ಆಗಿರ್ಬೋದು, ಪೌಡ್ರ್ ನಾನು ಯೂಸ್ ಮಾಡೋದಿಲ್ಲ, ಬಟ್ ಆ ಸೋಪನ್ನು ಯೂಸ್ ಮಾಡಿ ಬರೀ ಒಂದು ಸೋಪಲ್ಲೇ ನನಗೆ ಇಷ್ಟು ರಿಸಲ್ಟ್ ಬರ್ತಾ ಉಂಟು. ಓಕೆ, ಹಾಗಾದರೆ ಹೆಣ್ಮಕ್ಳಂದ್ರೆ ಬ್ಯೂಟಿ ಕಾನ್ಷಿಯಸ್ ಇರುವವರು ಇದ್ದೀರಾ ಅಂತ ಆಯಿತು. ಖಂಡಿತ. ಯಾಕೆ ಹೇಳಿದ್ರೆ ನಮ್ಮ ಹೆಣ್ಮಕ್ಳಿಗೆ ಬ್ಯೂಟಿ ಫಸ್ಟ್. ಯಾಕೆ ಹೇಳಿದ್ರೆ ನೋಡಿದವರು ವಾವ್ ಅಂತ ಹೇಳೋದೇ, ನಿಮ್ಮ ಮುಖ ನೋಡಿದ ತಕ್ಷಣ ವಾವ್ ಅಂತಾರೆ. ವಾವ್ ನೆಕ್ಸ್ಟ್ ಬರೋದೇ ಸ್ಟೆಪ್ ಏನಂದರೆ, ನಿಮ್ಮ ಮುಖದಲ್ಲಿ ಕಲೆಗಳು ಏನು ಇದೆ, ಏನಿಲ್ಲ ಅಂತ ಅಬ್ಸರ್ವೇಷನ್. ಆ್ಯಕ್ಚುಲಿ ನಿಮಗೆ ಇಂಡಸ್ಟ್ರಿಯಲ್ಲೂ ಅಷ್ಟೇ, ನೀವು ಆನ್ ಸ್ಕ್ರೀನ್ ಕಾಣುವಾಗ ಅವು ಮುಖ ನೋಡ ಎಂಥ ಗಲೀಜುಂಟು, ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು. ಅದೇ ನೀವು ತುಂಬ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಬಂದರೆ ಇಷ್ಟು ಚೆನ್ನಾಗಿದೆ ನೋಡಪ್ಪ ಅಂತ ಹೇಳ್ತೀರಲ್ಲ, ದಟ್ ಈಸ್ ಬ್ಯೂಟಿ. ಇನ್ನರ್ ಬ್ಯೂಟಿ ಇಸ್ ಡಿಫ್ರೆಂಟ್, ಅದು ಬೇರೆನೇ. ಆದರೆ ಔಟರ್ ಲುಕ್ಕಿಗೆ ನಿಮಗೆ ಬ್ಯೂಟಿ ಕಾನ್ಷಿಯಸ್ ಇರಲೇಬೇಕು. ಇನ್ನರ್ ಬ್ಯೂಟಿ ನೀವು ಎಷ್ಟೇ ಇರಿ, ಅದು ಕಾಂಪ್ಲೆಕ್ಸ್ ಬರೋದೇ ಇಲ್ಲ ಇನ್ನರ್ ಬ್ಯೂಟಿಯಲ್ಲಿ. ಬಟ್ ನೀವು ಔಟರ್ ಲುಕ್ಕಿಗೆ ನಿಮ್ಮ ಬ್ಯೂಟಿ ಕಾನ್ಷಿಯಸ್ ಇರಲೇಬೇಕು. ಯಾಕೆಂದರೆ ನೀವು ಬೀಯಿಂಗ್ 45-50 ಆದಾಗ ಸುಕ್ಕು ಕಟ್ಟೋದು ಅದೆಲ್ಲ ಇರುತ್ತಲ್ಲ. ಸೊ ನೀವು ಇವಾಗಿಂದನೇ ಟ್ರೈ ಮಾಡಿದ್ರೆ ಆ ಏಜಿಗೆ, ಸರ್ಟನ್ ಏಜಿಗೆ ಬಂದಾಗ ನಿಮ್ಗೆ ಅನ್ಸೋದಿಲ್ಲ ನಾವು 40-50-60 ಎಲ್ಲ ಇದ್ದೀವಿ ಅಂತ. ಹಾಗೆ. ಓಕೆ, ತುಂಬಾ ಖುಷಿ ಆಯಿತು. ಒಂದು ಟಿಪ್ಸ್ ಅಂತ ಹೇಳ್ಬೋದು ವೀಕ್ಷಕ. ಖಂಡಿತ ಟಿಪ್ಸ್ ಏನು ಹೇಳಬೇಕು ಅಂತ ಹೇಳಿದ್ರೆ, ಅದೇ ನಾನು ಹೇಳಿದ್ನಲ್ಲ, ಆಲ್ಮೋಸ್ಟ್ ನೀವು ಆರ್ಗ್ಯಾನಿಕ್ ಯೂಸ್ ಮಾಡಿ. ನೀರು ಕುಡಿಯೋದು ಅದೆಲ್ಲ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ನೀರು ಕುಡೀರಿ, ಅದು ತೊಗೊಳ್ಳಿ, ಇದು ತೊಗೊಳ್ಳಿ, ಎಲ್ಲದಕ್ಕೂ ಹೇಳ್ತಿದ್ದಾರೆ. ನೀರಿನ ಜೊತೆ ನೀವು ಸಪ್ಲಿಮೆಂಟ್ಸ್ ಏನಿದೆ ನೋಡಿ, ಅದು ಟ್ಯಾಬ್ಲೆಟ್ಸ್ ತೊಗೋಬೇಡಿ, ಅದು ಕೆಮಿಕಲ್. ಈವನ್ ಟ್ಯಾಬ್ಲೆಟ್ಸ್ ಇಸ್ ಎ ಕೆಮಿಕಲ್. ಆ ಸಪ್ಲಿಮೆಂಟ್ ಏನಿದೆ ಕರೆಕ್ಟಾಗಿ ಸಪ್ಲಿಮೆಂಟ್ ನಮ್ಮ ಹೊಟ್ಟೆಗೆ ಹೋದರೆ ನಾವು ಹೆಲ್ದಿಯಾಗಿರ್ತೇವೆ. ನಮ್ಮ ಕಾನ್ಷಿಯಸ್ ಈ ಕಾಂಪ್ಲೆಕ್ಷನ್ ಇರುತ್ತೆ, ಅದು ಬ್ಯೂಟಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಎಂಥದೇ ಆಗಿರ್ಬೋದು, ಎಲ್ಲನೂ ಕ್ಲಿಯರ್ ಆಗಿರುತ್ತೆ. ಸೊ ನಾರ್ಮಲ್ ನಿಮ್ಮ ಮನೇಲಿ ಸಿಗುವಂಥದ್ದಲ್ಲೇ ಮಾಡಿ. ಈ ನೆಗಡಿಗೆ ಆದ ತಕ್ಷಣ ಹೋಗಿ ಸಿರಪ್ ತಗೊಳ್ಳೋದು, ಕೆಮ್ಮು ಬಂದ ತಕ್ಷಣ ಮೇಡಮ್ ಮನೇಲಿ ಶುಂಠಿ ಇಲ್ವಾ, ಅದನ್ನು ಅದು ಇವಾಗ ಆಗಿದೆ. ಅದು ಹಾಗೆ ಯಾರದು ಜಜ್ಜಿಗಳು ಹೋದ ಸಿರಪ್ ತಗೊಂಡ ಒಂದು ಗುಡ್ಕ ಆಯ್ತು ಮುಗೀತು ಅಂತ ಆ ಥರ ಮಾಡಬೇಡಿ. ಒಂದು 2 ನಿಮಿಷ ಕೆಲಸ ಮಾಡಿ, ನೋ ಪ್ರಾಬ್ಲಮ್. ಮುಂಚಿನ ಕೈಯಲ್ಲೇ ರುಬ್ತಾ ಇದ್ರು, ಹೆಲ್ದಿಯಾಗಿದ್ರು. ಇವಾಗ ಮಿಕ್ಸಿ ಬೇಗ ಆಗ್ತದೆ, 2 ನಿಮಿಷದಲ್ಲಿ ಆಗೋಗ್ತದೆ ಹೇಳಿ. ಮುಂಚೆ ಅನ್ನನ ಬಗ್ಸಿ ಮಾಡ್ತಿದ್ರು, ಈಗ ಕುಕ್ಕರ್ಸು ಅದಿಟ್ಟು ಮೇಲೆ ನಮ್ಮ ಕೆಲಸ ಬೇರೆ ಮಾಡೋ ಹೇಳಿ. ಸೀರಿಯಲ್ ನೋಡ್ಬೋದು, ಮೂವಿ ನೋಡ್ಬೋದು, ಹಾಗೆ ಅಂತೆಲ್ಲ. ಅಂದರೆ ಆ್ಯಕ್ಚುಲಿ ನಮ್ಗೆ ಒಳ್ಳೇದೇ, ಯಾಕಂದ್ರೆ ನಮ್ಮನ್ನಲ್ಲಿ ನೋಡ್ತಾರಲ್ಲ ಹಾಗೆ. ಬಟ್ ಆ ಕೆಲಸದ ಜೊತೆ ಈ ಕೆಲಸನೂ ಮಾಡಿ. ಒಂದು ಅದಕ್ಕೆ ಅಂತಲೇ ಪರ್ಟಿಕ್ಯುಲರ್ ಟೈಮಿಂಗ್ ಇಟ್ಟು, ಈಗ ಸೀರಿಯಲ್ 6 to 6:30 ಅಂದರೆ ಅದು ಹೇಗೆ ಟೈಮಿಂಗ್ ಕೊಟ್ಟಿರ್ತಾರೋ ಹಾಗೆ 12 to 12:30 ನಿಮ್ಗೆ ಅಡುಗೆ ಮಾಡೋದಕ್ಕೆ ಅಂತಲೇ ಇಟ್ಬಿಡಿ. ಇಲ್ಲ 11:30 to 12 ಆ ಥರ ಏನಾದರೂ ಒಂದು ಟೈಮಿಂಗ್ ಇಟ್ಕೊಂಡು ರುಟೀನ್, ಅದು ರುಟೀನ್ ಆಗ್ತಾ ಇದ್ರೆ ನಿಮ್ಗೆ ಫಸ್ಟಿಗೆ 1 ವೀಕ್ ಕಷ್ಟ ಅನ್ಸ್ಬೋದು, ಮತ್ತೆ ಅಭ್ಯಾಸ ಆಗ್ತದೆ. ನೀವು ಎದ್ದ ತಕ್ಷಣ ಬ್ರಷ್ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಅದೇ ರುಟೀನ್ ಅಲ್ವಾ, ಅದೇ ರುಟೀನ್ ಆಗ್ತದೆ, ಹಾಗೆ ರುಟೀನ್ ಆಗ್ತದೆ.
ಈಗ ಏನಾಗಿದೆ ಅಂದರೆ ನೀವು ಧಾರಾವಾಹಿ ನೋಡಲಿಕ್ಕೆ ಅಂತ ಕೆಲಸ ಅರ್ಧಂಬರ್ಧ ಮಾಡ್ತಾರೆ ಅಂತ ಹೇಳಿದರು. ಧಾರಾವಾಹಿಯನ್ನು ಯಾವ ರೀತಿ ತಗೊಳ್ತಾರೆ ಅಂದರೆ ಸ್ವಂತ ತಮ್ಮ ಮನೆಯಲ್ಲಿ ಆಗ್ತಾ ಇದೆ ಅನ್ನೋ ರೀತಿ ತಗೊಳ್ತಾರೆ. ಆ ರೀತಿ ತಗೊಳ್ಳೋದಕ್ಕೆ ನೀವೇನು ಹೇಳ್ತೀರಾ? ಹೇಗಿರ್ತದೆ ಬ್ಯಾಕ್ ಸೈಡ್ ವರ್ಕ್ಸ್ ಎಲ್ಲ, ಅದರ ಬಗ್ಗೆ ಹೇಳಿ. ಆ್ಯಕ್ಚುಲಿ ವಿಲನ್ ಅಂತ ಯಾರು ಮಾಡಿರ್ತಾರಲ್ಲ ಅವ್ರು ವಿಲನ್ ಆಗಿರೋದಿಲ್ಲ ರಿಯಲ್ ಲೈಫಲ್ಲಿ. ತುಂಬ ಒಳ್ಳೆ ರೀತಿಯಲ್ಲೇ ಇರ್ತಾರೆ. ಹೆಲ್ಪ್ಫುಲ್ ನೇಚರ್ ಇರ್ಬೋದು, ಅಥವಾ ನಿಮ್ಮ ಜೊತೆ ಮಾತುಕತೆ, ಇರ್ತಾರಲ್ಲ ಏನಾದ್ರು ಈಗೋ ಅದೆಲ್ಲ ತೋರಿಸೋದಿಲ್ಲ. ವಿಲ್ ಬಿ ವೆರಿ ಕಾಮ್ ಆ್ಯಂಡ್ ವೆರಿ ಕೂಲ್. ಆ ರೀತಿ ಯಾರಾದರೂ ಇದ್ದು ನಿಮ್ಮ ಒಳ್ಳೇದಿದ್ದವರಿದ್ರೆ ಒಂದು ಹೆಸರು? ಗೀತಾ ಸೀರಿಯಲ್ ನೋಡಿರ್ಬೋದು ನೀವು, ಶರ್ಮಿತಾ ಗೌಡ ಅಂತ, ಅವಳು ವಿಲನ್ ಅದರಲ್ಲಿ. ಬಟ್ ನಾನು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದೇನೆ, ಯಾರಿವಳು ಅಂತ ಸೀರಿಯಲಲ್ಲಿ. ಶಿ ವಾಸ್ ವಿಲನ್, ನಾನು ಅದರಲ್ಲಿ ಟೀಚರ್ ಕ್ಯಾರೆಕ್ಟರ್ಗೆ ಬಂದಿರ್ತೆ. ನಮ್ಮ ಶೆಡ್ಯೂಲಲ್ಲಿ ಒಂದು ದಿವಸನೂ ನಾನು ಅವಳು ನಮ್ಮ ಮೇಲೆ ರೇಗಾಡಿದ್ದಾಗಲಿ ಅಥವಾ ಬೇರೆಯವ್ರೊಟ್ಟಿಗೆ ರೇಗಾಡಿದಾಗ ನಾನು ನೋಡಲಿಲ್ಲ. ವೆರಿ ಕೈಂಡ್. ನೀವು ಫ್ರೀ ಇದ್ದೀರಾ, ಬನ್ನಿ ಕೂತ್ಕೊಳ್ಳಿ ಮಾತಾಡಿ, ಆ ಥರ ಬಂದು ಎಳ್ದು ನಮ್ಮನ್ನು ಕೂರಿಸಿ ಮಾತಾಡಿಸ್ತಾ ಇದ್ಲು. ಹಾಗೆ ಒಟ್ಟು ಮಾತನಾಡಿ ಖುಷಿ ಅಂದರೆ ನಾನು ಇರೋದು ಹಾಗೆ, ನನಗೆ ಡಂಪ್ ಮಾಡಿ ಕೂತ್ಕೊಳ್ಳೋದು ಅದಾಗಲ್ಲ. ಎಲ್ಲಾರನ್ನೂ ಮಾತಾಡಿಸ್ಬೇಕು, ಎಲ್ಲರ ಹತ್ರ ಚೆನ್ನಾಗಿರ್ಬೇಕು, ಎಲ್ಲರೂ ಮಾತಾಡ್ಸ್ತಾ ಇರಬೇಕು ಅನ್ನೋ ಥರ ನನ್ನ ಅನಿಸಿಕೆ. ಹಾಗೆ ಅವರು ಇದ್ದರು, ಆ ಥರನೇ ಮೆಂಟಾಲಿಟಿ ಇತ್ತು. ನಾನು ವಿಲನ್ನು, ನಾನು ಅಷ್ಟು ಮಾಡಿದೆ, ಈಗೋ ಇರಲಿಲ್ಲ. ಅದು ಖುಷಿ ಆಯಿತು ಆ್ಯಸ್ ಎ ವಿಲನ್. ಮತ್ತು ಬೇರೆ ಸೀರಿಯಲ್ಸ್ ಇದ್ದು ವಿಲನ್ಸ್ ನಿಮ್ಗೆ ಗೊತ್ತಲ್ವಾ, ಈಗ ಇದು ಪುಟ್ಟಕ್ಕಣ ಮಕ್ಕಳು ಅದ್ರಲ್ಲಿ ಬರ್ತಾ ಇದ್ದಾರೆ. ಈವನ್ ಅವ್ರ ಮನೆಗೆ ಹೋಗಿದ್ದೇವೆ, ಪಾಪ ಅವ್ರು ಸಿಕ್ಕಿರಲಿಲ್ಲ, ಅವರ ಹಸ್ಬೆಂಡ್ ಮತ್ತು ಮಗು ಇತ್ತು. ಒಳ್ಳೆ ಟ್ರೀಟ್ ಮಾಡಿ ಕಳಿಸಿದ್ದಾರೆ. ನಮ್ಗೆ ಅನಿಸ್ಲೇ ಇಲ್ಲ ಅಷ್ಟು ದೊಡ್ಡ ಸ್ಟಾರ್ಸ್ ಅವರು ಅಂತ. ಇವನ್ ಅಚ್ಯುತ್ ಸರ್, ಬನ್ನಿಮ್ಮ ಇಲ್ಲೇ ಕೂತ್ಕೊಳ್ಳಿ, ಯಾಕೆ ಅಲ್ಲಿ ಕೂತಿದ್ದೀರಾ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ನನ್ನ ಪಕ್ಕದಲ್ಲಿ ಬಂದು ಕೂರಿಸ್ಕೊಂಡಿದ್ರು ಅವರು. ನನಗೆ ಅದೆಲ್ಲ ಒಂಥರ ಏನು ಅನ್ಸುತ್ತೆ ಅಂದರೆ, ನಾನು ಏನೋ ಅಚೀವ್ ಮಾಡಿದ್ದೀನಿ, ಇಲ್ಲಾಂದರೆ ನನಗೆ ಇದೆಲ್ಲ ಸಿಗೋ ಚಾನ್ಸೇ ಇಲ್ಲ ಅಂತ. ಬಟ್ ನಾನು ಅಂದ್ಕೊಂಡಿರೋ ಹಾಗೆ ಇಂಡಸ್ಟ್ರಿ ಅಲ್ಲ. ಇಂಡಸ್ಟ್ರಿ ಹೇಗಿದೆ ಅಂದರೆ, ಅದು ನೀವು ಹೇಗೆ ತಗೋತೀರಾ ಅಂದ್ಕೊಳ್ಳೋದಲ್ಲ, ನೀವು ಹೇಗೆ ತಗೋತೀರಾ ಅದ್ರ ಮೇಲೆ ಡಿಪೆಂಡ್. ನೀವು ಮಿರರ್ ಇರ್ತಾರ, ನೀವು ನಗ್ನಗ್ತಾ ಅವ್ರ ಹತ್ರ ಮಾತಾಡ್ತಾ ಇದ್ದೀರಾ, ನಿಮಗೆ ಅದೇ ರಿಫ್ಲೆಕ್ಟ್ ಆಗುತ್ತೆ. ನೀವು ಈಗೋ ಥರ ನೀವೇ ಒಂದು ದೊಡ್ಡ ಜನ ಅಂತ ತೋರಿಸಿದ್ರೆ ನಿಮ್ಗೆ ಅದೇ ರಿಫ್ಲೆಕ್ಷನ್. ಇಂಡಸ್ಟ್ರಿ ಈಸ್ ಎ ಮಿರರ್. ಓಕೆ, ಅದೇ ಎವ್ರಿ ಆ್ಯಕ್ಷನ್ ದರ್ ಇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಆ ರೀತಿ ಇಷ್ಟೆಲ್ಲ ನೀವು ಖುಷಿಪಟ್ಟು ನಾನು ಆ ರೀತಿ ಸಾಧಿಸಿದ್ದೇನೆ ಅಂದರೆ ಅನ್ಬೇಕಾದ್ರೆ ನಿಮ್ಮ ಜೊತೆ ಬೆನ್ನ ಹಿಂದೆ ಆಗಿರ್ಬೋದು, ನೀನು ಆಗ್ತದೆ, ನಿನ್ನಿಂದ ಆಗ್ತದೆ ಅಂತ ಹೇಳುವವರು ಇರಲೇಬೇಕು. ಯಾರು ನಿಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ? ಫಸ್ಟಿಗೆ ಹೇಳಿದ್ನಲ್ಲ, ನನ್ನ ಮಕ್ಕಳು, ಮಗ ಮತ್ತು ಮಗಳು ಇಬ್ಬರು ಹೇಳಿದರು. ಭಾರ್ಗವಿ ಅಂತ ನನ್ನ ಮಗಳು, ಅವಳು ಒಳ್ಳೆ ಮಲ್ಟಿ ಟ್ಯಾಲೆಂಟೆಡ್. ನಾಟಕದಲ್ಲಿ ಮಾಡ್ತಾಳೆ. ಕಲಾಮಯಮ್ಮ ಅಂತ ಒಂದು ಅವ್ರದ್ದು ಗ್ರೂಪ್ ಇದೆ, ಎಲ್ಲ ಲೈವ್ ಮ್ಯೂಸಿಕ್, ಕ್ಯಾಸೆಟ್ ಏನು ಹಾಕಲ್ಲ ಅವರೇ, ಜಾನಪದ ನೃತ್ಯ. ಹೌದು, ಅದನ್ನು ಒಂದು ಕಲೆಯನ್ನು ಮುಂದುವಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ. ನನ್ನ ಮಗನೂ ಅಷ್ಟೇ, ಥಿಯೇಟರು, ಅವನು ಒಂದೆರಡು ಮೂರು ನಾಟಕಗಳು ಚಿಕ್ಕಿರುವಾಗ ಮಾಡ್ದ, ಈಗ ಸ್ಟಡೀಸಿಂದಾಗಿ ಮಾಡ್ತಾ ಇಲ್ಲ. ಫಸ್ಟ್ ನನಗೆ ಬಂದು ಅವರು, ಆಮೇಲೆ ನಮ್ಮ ಡ್ಯಾಡಿ, ನಮ್ಮ ಫ್ಯಾಮಿಲಿ ಎಲ್ಲರೂ. ಓಕೆ, ಒಂದು ಬೆನ್ನ ಹಿಂದೆ ಸಪೋರ್ಟ್ ಇದ್ರಿಂದ ಇಷ್ಟೆಲ್ಲ ಸಾಧಿಸಿದ್ದೀರಿ. ಯಶೋದಕ್ಕನ ಪುಳ್ಳಿ ಮೇರು ಅಂತ ಖಂಡಿತ ಇತ್ತಿನ ಕನ್ವರ್ಟ್ ಆಂಡ್ ನಮ್ಮ ಒಂಚೂರು ತುಳುಟ್ ಖಂಡಿತ ಯಾನ್ ತುಳುತಾಳೆ ತುಳುತ ಒಂಜಿ ಪರ್ನಾಗ ಒಂಜಿ ಲಾಸ್ಟ್ ತುಳುತ ಯಶೋದಕ್ಕನ ಪುಳ್ಳಿ ಬಂದಿತ್ತಿನ ಇತ್ತೆ ರಾಧಿಕತೆ ಪಂಡದ ಆತಂಡ್ ಎಂಚಾಪುಂಡು ಎಕ್ಸ್ಪೀರಿಯನ್ಸ್ ಒಂಜಿ ಬದಲಾವಣೆ ಈತ ಮಲ್ಲ ಎಂಕ್ ರಾಧಿಕಾ ಪನ್ಪುನ ಪ್ರೌಡ್ ಉಡಲ್ಲ ಯಶೋದಕ್ಕನ ಪುಳ್ಳಿ ಪನ್ಪಿನೇ ಗ್ರೇಟ್ ಉಂಡು ಬಿಕಾಸ್ ಆರ್ನ ಪುದರ್ದಾತಿ ಅನ್ಗೆತ್ತೊಂದು ನನ್ನ ಇವನ್ ಎನ್ನ ನಿಂಡಿ ಕೆಲವರ ಬಣ್ಣ ಮಗಲ್ನ ಕ್ಲಾಸ್ಮೇಟ್ಸ್ ಆಗಲಿ ಹೇ ಭಾರ್ಗವಿ ಮಮ್ಮಿ ಆತ ಸೊ ಏನ್ ಪ್ರೌಡ್ ಫೀಲ್ ಮಲ್ಪೆ ಆಹಾರ್ನ ಅಮ್ಮ ಆತ ಏನು ಅಂದು ಬಿಕಾಸ್ ಮಗೇನಲ್ಲ ಅವು ಇರು ಭರದ್ವಾಜನ ಅಮ್ಮ ಆತ ಪಡ ಎನ್ನ ಐಡೆಂಟಿಫೈ ಉಂಡು ಇಂಚಿಂದತ್ತು ಬಟ್ ಹೆಂಗೆ ಐಟಿ ಖುಷಿ ಉಂಡು ಎನ್ನ ಡ್ರೀಮ್ ಮಲ್ಲ ಉಂಡು ಆ ಡ್ರೀಮ್ ಸಕ್ಸಸ್ ಆಯ್ನ ಮುಟ್ಟಾಗಿ ಎನ್ನ ಪುದರಡೆ ಬರೋಡು ಇನ್ನೊಂದು ಇಜ್ಜಿ ಬಟ್ ರಾಧಿಕಾ ಯಾಸ್ ಫೈನ್ ರಾಧಿಕಾ ರಾಧಿಕಾ ಅತ್ತೆ ಈ ರಾಧಿಕಾ ಹಿಡ್ದಲ ಜಾಸ್ತಿ ಈ ರಾಮು ವಿಡ್ ಮಲ್ತಿನ ಅದತ್ತ ಯಾನ್ ಇನ್ನು ಜಿ ಟಿ ಹಿಡ್ತು ಐಟು ಬೈದಿತ್ತಾರತೆ ಯಾನ್ ತೂಯೆ ಇರೇನ ಮಲ್ತಾರ್ರಿ ಅಂಚ ಪಣ ತಾದ ಮಲ್ತಗೆಂಡ ಅತ್ತ ಉಬ್ಬುಲ್ತಿನಾಗ ಈರೆಗ ಕಣ್ಣಗದಲ್ಲ ಪಾಡುವೇರ ಉಲ್ಪರೆಗೆ ಆ್ಯಕ್ಚುಲಿ ಪಾಡುವೇರು ಬಟ್ ಏನು ಪಾಡಂದನೆ ಐ ಕ್ಯಾನ್ ಟೇಕ್ ಟಿಯರ್ಸ್ ಅನ್ಬೇಕು ಅಂಚ ಆಲ್ಮೋಸ್ಟ್ ಮಾತ ಒಂಜಿ ಐನ್ ಪಿಕ್ಚರ್ ಮಲ್ತಿತ್ತು ನೈಟ್ 4 ಪಿಕ್ಚರ್ ಹೆಂಗೆ ಬುಲ್ಪಿನೇ ಸೀನ್ ಜೂನಿಯರ್ ಶ್ರುತಿಯಿಂದ ಬಂದು ಪೆರಂಗ್ ಜೂನಿಯರ್ ಶ್ರುತಿ ಅಂಚ ಅದು ಓದ್ತುಂಡು ಪಣ ಬುಲ್ ಪ್ಲೇನ್ ಬನ್ನಗುಳ್ಳ ಒಂಜಿ 2 minutes ಕೊರ್ಲಿ ಏನು ಇತ್ತ ಕಣ್ಣ ನೀರಿಗೆ ಎಪ್ಪೆ ಬನ್ನಲಿ ಇತ್ತಲ್ಲ ಇವನ್ ಈತ್ ಖುಷಿ ಖುಷಿ ಇಟ್ಟು ಪಾತ್ರ ಒಂದಿಲ್ಲ ಅದ 2 minutes ಕೊರ್ಲಿ ಕನ್ನಡ ನೀರು ದೆಪ್ಪೆ ಬಣ್ಣಕ್ಕೆ ದೆರ್ಪೆ ರಾಪುಂಡು ಅಂಚ
ಬಟ್ ಇರ್ಬಂಡ್ ಆತ ಇನ್ವಾಲ್ವ್ ಅಪ್ಪಾರ ಖಂಡಿತ. ಅವೇ ಕಲಾವಿದರಂದಾಕ್ಷಣ ಯಾವುದೇ ಪಾತ್ರ ಆಗಿರ್ಬೋದು ಎಲ್ಲಿಯೇ ಕೊಟ್ಟರು ಕೂಡ ಅದನ್ನು ಮಾಡಲಿಕ್ಕೆ ತಯಾರಿರ್ತಾರೆ ಅನ್ನೋದು ನೀವೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಹೇಳಿ, ಯಾವ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇದೆ, ಅದು ಸಿಗಲಿಲ್ಲ, ಇನ್ನೂ ಮಾಡಬೇಕು ಅನ್ನೋದಾದರೆ? ಮಾಡಬೇಕಾದ್ರೆ ತುಂಬ ಇದೆ. ಒಂದು ದೇವ್ರದ್ದಿದೆ, ಹುಚ್ಚಿ ಮಾಡಬೇಕು ಅಂತಿದೆ. ಏನು ಹುಚ್ಚಿ ಮೇಲೆ ಅಷ್ಟು ಆಸೆ? ಆಸೆ ಅಂತಲ್ಲ, ನಮ್ಮನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಕ್ಯಾರೆಕ್ಟರ್ಸ್ ಅದೆಲ್ಲ. ಈಗ ದೇವರು ಅಂದ ತಕ್ಷಣ ನಮ್ಮನ್ನು ಆ ಥರ ತೋರಿಸಿದಾಗ ಎಲ್ಲರೂ ಕೈ ಮುಗಿಯೋ ಥರ ಕಾಣಿಸ್ಬೇಕು, ಆ ಥರ ಮಾಡಬೇಕು ಅಂತ ನನಗೊಂದು ಹಂಬರ. ಯಾಕೆಂದರೆ ನಾನು ಚಿಕ್ಕ ಇರುವಾಗ ನೃತ್ಯ ರೂಪಕ ನಾನು ಹೇಳಿದ್ನಲ್ಲ, ಮುಕುಂದ ಕೃಪದಲ್ಲಿ ಕಲ್ತದ್ದು ಪ್ರೈಮರಿ. ಅವರು ಡ್ಯಾನ್ಸಿಗೆ ನೃತ್ಯ ರೂಪಕ್ಕೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ನಾನು ಕೃಷ್ಣ ವೇಷ ಹಾಕಿದ್ದೀನಿ, ಕಾಳಿಂಗ್ ಹಾಕಿದ್ದೀನಿ, ಕಾಳಿ ಹಾಕಿದ್ದೀನಿ, ಎಲ್ಲ ಹಾಕಿದ್ದೇನೆ. ಬಟ್ ನಮಗೆ ಅದು ಆ ಟೈಮಲ್ಲಿ ಮಾಡಿರುವಾಗ ಇಷ್ಟು ಅಡ್ವಾನ್ಸ್ ಆಗಿರಲಿಲ್ಲ. ಫೋಟೋಸು ಅದು ಇದು ಎಲ್ಲ ವೀಡಿಯೋಸು ಅದೆಲ್ಲ ಏನೂ ಇರ್ತಾ ಇರಲಿಲ್ಲ. ಸೊ ರೀಕಾಲ್ ಮಾಡಬೇಕಾದ್ರೆ ದಿಸ್ ದ ಒನ್ ಪ್ರೊಸೀಜರ್. ಸೊ ಅದು ಮಾಡಬೇಕು ಅನ್ನೋ ಒಂದು ಆಸೆ, ನನ್ನ ಎಕ್ಸಿಕ್ಯೂಟ್ ಮಾಡ್ಕೋಬೇಕು. ಸೊ ಆ ಹುಚ್ಚಿ ಮಾಡಿದಾಗ ಏನಾಗುತ್ತೆ ಹೇಳಿದ್ರೆ ಎಲ್ಲರ ಗಮನ ಅಲ್ಲಿ ಹೋಗ್ತದೆ. ಹುಚ್ಚಿ ಎತ್ತ ಹುಚ್ಚಿ ಥರ ನೋಡಿ, ಅವ್ರು ಹುಚ್ಚಿ ಅಲ್ವಾ ಮಾಡಿದ್ದಾರೆ ಆ್ಯಕ್ಟಿಂಗ್ ಅಂದರೆ ಎಲ್ಲರ ಬಾಯಲ್ಲಿ ಹೋಗ್ತದೆ. ಪರ್ಟಿಕ್ಯುಲರ್ ಈಗ ಹೀರೋ ಮದರ್ ಕ್ಯಾರೆಕ್ಟರ್ ಅಂತ ಹೇಳ್ತೇನೆ, ಅವ್ರು ಹೀರೋ ಮದರ್ ಕಣ, ಆ ಮೂವಿಯಲ್ಲಿ ಮಾಡಿದ್ದಾರೆ ಹೀರೋ ಮದರ್, ಆಯ್ತು ಮುಗೀತು. ಹೀರೋ ಮದರ್ ಅಂದರೆ ಮುಗೀತು, ಹೀರೋಯಿನ್ ಮದರ್ ಅಂದರೆ ಮುಗೀತು. ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕಂತ ಆಸೆ, ಅದರಲ್ಲೂ ವರ್ಸಿಟೈಲ್ ಆ್ಯಕ್ಟರ್. ಅರೆ ಈಗ ಪೆದ್ರ ಥರ ಕೈ ಕಾಲು ಮುರಿದೋದವ್ರೆ ನಡ್ಕೊಂಡು ಹೋಗ್ತಾರಲ್ಲ ಆ ಥರ, ಇಲ್ಲ ಹುಚ್ಚಿ ಥರ, ದೇವ್ರ ಥರ. ಆಮೇಲೆ ಆಲ್ಮೋಸ್ಟ್ ಎಜುಕೇಟೆಡ್ ಆಗಿರುವಂಥದ್ದೆಲ್ಲ ಬಂತು ನನಗೆ. ಟೀಚರ್ ಆಯಿತು, ಡಾಕ್ಟರ್ ಆಯಿತು, ನರ್ಸ್ ಆಯಿತು, ಆರ್ಫನೇಜ್ ಇದ್ದು ಇದು ಮಾಡೋದು ಆಯಿತು. ಅಂದರೆ ಚೈಲ್ಡ್ಹುಡ್ಡಲ್ಲಿ ಯಾವುದೆಲ್ಲ ಆಗಬೇಕಂತ ಆಸೆ ಇತ್ತು ಅದು ಕಲಾವಿದರಾಗಿ ಆದ್ರಿ ಅಂತ ಹೇಳ್ಬೋದು. ಖಂಡಿತ 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 ಹೇಳ್ಬೋದು. ಯಾಕೆ ಹೇಳಿದ್ರೆ ದಿಸ್ ದ ಓನ್ಲಿ ಫೀಲ್ಡ್, ನೀವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ರಿ ಅದು ಯಾವುದು ಆಗಲಿಲ್ಲ ಅದೆಲ್ಲ ನಿಮಗೆ ಇಂಡಸ್ಟ್ರಿ ಕೊಡುತ್ತೆ. ಯಾಕಂದ್ರೆ ಟೀಚರ್ ಆಗಬೇಕು ಅಂತ ಚಿಕ್ಕಿರುವಾಗ ಆಸೆ ಇದ್ದರೆ ನಾವು ಟೀಚರ್ ಆಗೋಕ್ಕಾಗಲ್ಲ. ಮತ್ತು ದೊಡ್ಡವರಾದ್ಮೇಲೆ ಒಂದೇ ಯಾವುದಾದ್ರೂ ಒಂದನ್ನು ಮಾಡ್ಬೋದು. ಡಾಕ್ಟರ್ ಹೇಳಿದರೆ ಡಾಕ್ಟರ್ ಒಂದು ಮಾಡ್ಬೋದು. ಬಟ್ ಇಂಡಸ್ಟ್ರಿಯಲ್ಲಿ ನಿಮಗೆ ಈ ಇಂಡಸ್ಟ್ರಿಯಲ್ಲಿ ಇರೋದು ಒಂದು ಪ್ಲಸ್ ಪಾಯಿಂಟ್ ಹೇಳಿದ್ರೆ ಅದೇ. ಡಾಕ್ಟರ್ ಆಗ್ಬೋದು, ನೀವು ವಿಲನ್ಸ್ ಆಗ್ಬೋದು, ಟೀಚರ್ ಆಗ್ಬೋದು, ಆ್ಯರೋಸ್ಟ್ರಾಸ್ ಆಗ್ಬೋದು, ಯಾವ್ದು ಬೇಕಾದರೂ ಆಗ್ಬೋದು ಅದರಲ್ಲಿ. ಆ ರೀತಿ ಎಲ್ಲವೂ ಬಯಸಿದ್ದನ್ನು ಪಡಿಬೋದು, ಖಂಡಿತ ಪಡಿಬೋದು. ಓಕೆ, ಆ್ಯಕ್ಟಿಂಗ್ ಬಿಟ್ಟು ಕೇವಲ ರಾಧಿಕಾ ಭಟ್ ಅವರು ಯಾವ ರೀತಿ ಇರ್ತಾರೆ? ಹೀಗೆ ನಾರ್ಮಲ್, ಹೀಗೆ ಜಾಲಿ ಜಾಲಿ ಹೀಗೆ ಜಾಲಿಯಲ್ಲಿ ಇರೋದು ಹಾಗೆ. ಯಾವತ್ತು ಹೀಗೆ ಅಂದರೆ ಯಾವತ್ತು ಎನರ್ಜೆಟಿಕ್ ಆಗಿರ್ತೀನಿ. ಅಂದರೆ ನನಗೆ ಆಗದಿರುವಂಥದ್ದನ್ನು ಯಾಕೆ ಆಗೋದಿಲ್ಲ ಅಂತ ಟ್ರೈ ಮಾಡ್ತೀನಿ. ಟ್ರೈ ಮಾಡದೆ ಆಗೋದಿಲ್ಲ ಹೇಳೋದಿಲ್ಲ. ಯಾವುದೇ ಆಗಿರಲಿ, ಯಾವ ಕ್ಷೇತ್ರದಲ್ಲೇ ಆಗಿರಲಿ. ಈಗ ಆ್ಯಕ್ಟಿಂಗ್ ಇದ್ದು ಓಕೆ ಫೈನ್, ಅದು ಒಂದು ಪಾರ್ಟ್. ಆದರೆ ಬೇರೆ ವಿಷಯಗಳಲ್ಲಿ ಆ್ಯಸ್ ಇವೆಂಟಿಗೆ ಹೋಗ್ತೀನಿ ಅಂತ ಹೇಳಿದೆ, ಆರ್ಟಿಸ್ಟ್ಗಳನ್ನೆಲ್ಲ ವೆಲ್ಕಮ್ ಮಾಡೋದು, ಅವ್ರನ್ನ ಸ್ಟೇಜಿಗೆ ಕರ್ಕೊಂಡು ಹೋಗೋದು ಬರೋದೆಲ್ಲ ಇರ್ತದೆ. ನಾವು ಬರೋ ಟೈಮ್ ರಾತ್ರಿ 12 ಗಂಟೆನೂ ಆಗಿರ್ಬೋದು. ನಾನು ಬೆಳಿಗ್ಗೆ ಎಷ್ಟು ಎನರ್ಜೆಟಿಕ್ ಆಗಿರ್ತೀನ, ರಾತ್ರಿ 12 ಗಂಟೆವರೆಗೂ ಅದೇ ಎನರ್ಜಿ ಕ್ಯಾರಿ ಔಟ್ ಮಾಡ್ತೀನಿ. ಯಾಕಂದ್ರೆ ನನಗಾಗತ್ತೆ ಅನ್ನೋ ಒಂದು ಛಲ ಇಟ್ಕೊಂಡಿರ್ತೇನೆ. ಸೊ ಹಾಗಾಗಿ ಆ ಎನರ್ಜಿ ಕ್ಯಾರಿ ಆಗೋನಾಗುತ್ತೆ. ನೀವು ಇವತ್ತು ಹೇಗೆ ಮಾತಾಡ್ತೀರ, ನಾಳೆ ಬಂದು ನನ್ನನ್ನು ಮೀಟ್ ಮಾಡಿದ್ರೆ ನಾನು ಹೀಗೇ ಇರ್ತೇನೆ. ಇಲ್ಲ ಬೆಳಿಗ್ಗೆ ನನ್ನನ್ನು ಮಾತಾಡ್ಸಿದ್ರಿ, ಸಂಜೆ 8 ಗಂಟೆಗೆ ತುಂಬ ಟಯರ್ಡ್ ಆಗಿರ್ತೀರಾ ಮೇಡಮ್ ಸಾರಿ ಅಂದರೆ, ಇಲ್ಲ ಹೀಗೆ ಮಾತಾಡ್ತೀನಿ ನಾನು ಆ್ಯಸ್ ಯೂಶ್ವಲ್. ಲೈಕ್ ನಾನು ಇರೋದೇ ಹೀಗೆ. ಎನರ್ಜಿಯ ಗುಟ್ಟೇನೆ ಹೇಳುವಂತ ಕೇಳ್ಬೋದಾ? ದೇಸಿ ಫುಡ್, ಓಕೆ, ಸಿರಿಧಾನ್ಯಗಳು ತಿಂತೇನೆ. ನಂಗೊಬ್ರು ಹೇಳಿದರು, ಅವರು ಆ್ಯಕ್ಚುಲಿ ಆ ಪರ್ಸನ್ ನನ್ನ ಮಗ ಥರನೇ. ಅವ್ರು ಹೇಳಿದರು, ಯಾಕೆ ನೀವು ಮಾಡಬಾರ್ದು, ನೀವು ಎನರ್ಜೆಟಿಕ್ ಇದ್ದೀರಾ? ಇಲ್ಲ ಹೇಳೋದಿಲ್ಲ. ಮನೆಗೆ ಬಂದಮೇಲೆ ಟೂಸ್ ಪಟಾಕಿ ಅಂದರೆ 10 ಜನ ಮುಂದೆ ನಾನು ಎನರ್ಜೆಟಿಕ್, ನನಗೇನೂ ಆಗಿಲ್ಲ ಅನ್ನೋ ಥರ. ಮನೆಗೆ ಬಂದಮೇಲೆ ನಂದು ಅದು ನಾರ್ಮಲಿ ಟಯರ್ಡ್ ಆಗೋದು ಹಾಗೆ ಆಗುತ್ತೆ. ನಮ್ಮ ಮನೆ ಅಂದ ತಕ್ಷಣ ಫ್ರೀ ಫೀಲ್ ಇರುತ್ತೆ. ಸೊ ಹೆಂಗಾದರೆ ಹಂಗೆ ಬಿದ್ಕೋಬೋದು. ಹಾಗೆ ಆ ಎನರ್ಜಿಯನ್ನು ನಾವು ಮಾಡಬೇಕಾಗಿದ್ದು ಸಿರಿಧಾನ್ಯದಲ್ಲಿ ನಂಗೆ ಬಂತು. ಮನೆಯಲ್ಲಿದ್ರೂ ನಾನು ಇದೇ ಎನರ್ಜಿಯಲ್ಲಿ ಮಾಡ್ತೀನಿ ಕೆಲಸನ. ನಾವಣೆ ಆಗಿರ್ಬೋದು, ಸ್ಯಾಮೆ, ಒರಲು, ಊದಲು, ಕೊರಲು ಅದೆಲ್ಲ ಇದೆ. ಅದು ಪ್ರೊಸೀಜರ್ ಇದೆ, ಆ ಟೈಪಲ್ಲೇ ತೊಗೊಳ್ಬೇಕು ಅಂತ ಅವ್ರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಡಾಕ್ಟರ್ಸ್ ಇದು ಮಾಡಿದರು. ಸಪ್ಲಿಮೆಂಟ್ಸ್, ಟ್ಯಾಬ್ಲೆಟ್ಸ್ ಯಾವುದೂ ಬೇಡ ಹೇಳಿ. ಸೊ ಎಲ್ಲ ದೇಸಿ ಪ್ರಾಡಕ್ಟ್ ನಾನು ಮಾಡ್ತಾ ಇದ್ದೀನಿ, ಆದ್ದರಿಂದ ನಾನು ಆಗಿದ್ದೇನೆ. ಓಕೆ, ಆಹಾರದಿಂದ ಇಷ್ಟು ಎನರ್ಜಿ ಬಂದಿದೆ ಅಂತ ಹೇಳಿದ್ದು. ರಾಧಿಕಾ ಅವರ ಬಗ್ಗೆ ಇವತ್ತು ತುಂಬಾ ವಿಷಯಗಳನ್ನು ತಿಳ್ಕೊಂಡು, ಒಟ್ಟಾರೆಯಾಗಿ ರಾಧಿಕಾ ಅವರು ಯಾವ ರೀತಿ ಇದ್ದರು, ಹೇಗಿದ್ದವರು, ಹೇಗಾದರು ಅಂತ ಹೇಳ್ಬಹುದು. ಯಶೋದಕ್ಕನ ಪುಳ್ಳಿಟ್ಟು ರಾಧಿಕಾ ಭಟ್ಟಿಗೆ ಬಂದ್ರಿ. ಹೇಳಿ, ಇಷ್ಟೆಲ್ಲ ಕೊನೆಯದಾಗಿ ನಿಮ್ಮ ಇಷ್ಟೆಲ್ಲ ಸಕ್ಸಸ್ ಆಗಿರ್ಬಹುದು, ನೀವು ಮಾಡಿದಂತಹ ಸಿನಿಮಾದ ಸಕ್ಸಸ್ ಆಗಿರ್ಬೋದು, ಅದ್ರ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬರ್ಲಿಕ್ಕೆ ತುಂಬ ಜನ ಟ್ರೈ ಮಾಡ್ತಾರೆ. ಬನ್ನಿ, ಫಸ್ಟ್ ನಿಮ್ಗೆ ಅನಿಸ್ಬೋದು, ಅಯ್ಯೋ ನಂಗೆ ಏನು ಇಷ್ಟು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ, ನಂಗೆ ಪೇಮೆಂಟ್ ಸರಿ ಬರ್ತಾ ಇಲ್ಲ. ಆಬ್ವಿಯಸ್ಲಿ ಪೇಮೆಂಟ್ ಎಲ್ಲರಿಗೂ ಕೊಡಬೇಕಲ್ಲ ಅವರು. ಈಗ ದೇವರು ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು.
ಬಟ್ ನಿಮ್ಮ ಹತ್ರ ಬರ್ತಾ ಇಲ್ಲ, ನಾನು ಇಷ್ಟು ಪ್ರೇ ಮಾಡ್ತಾ ಇದ್ದೀನಿ, ದೇವ್ರು ನನ್ನ ನೋಡ್ತಾ ಇಲ್ಲ, ನಂಗೆ ಕಷ್ಟನೇ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀವು ಪ್ರೇಯರ್ ನಿಲ್ಲಿಸಿದ್ರೆ ದೇವ್ರು ಇವತ್ತೆಲ್ಲ ನಾಳೆ ಬರುವವನು ಅಲ್ಲೇ ಸ್ಟಾಪ್ ಆಗ್ತಾನೆ, ಅವನೇನು ಓಡಲ್ಲ ಅಂತೇಳಿ. ಸೊ ನೀವು ಹೋಗ್ತಾ ಇರಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ. ಸಕ್ಸಸ್ಸು ಇವಾಗ ನನ್ನ ಅನಿಸಿದ ಪ್ರಕಾರ ನೀವು ಕರೆದು ನನ್ನನ್ನು ಮಾತಾಡ್ಸಿದ್ದೀರಂದರೆ ಏನೋ ಒಂದು ಸಾಧಿಸಿದ್ದೀನಿ ಅಂತ ನನಗೆ ಅನಿಸುತ್ತೆ. ಬಟ್ ನನಗೆ ರಿಯಲಿ ಹೇಳ್ಬೇಕಂದ್ರೆ ನಾನು ಏನೂ ಸಾಧಿಸಲಿಲ್ಲ ಅನಿಸ್ತಾ ಇದೆ ನನಗೆ. ನೀವು ಕರೆದು ಮಾತಾಡ್ಸಿದ್ರೆ ನಿಮ್ಗೆ ಅನಿಸ್ತಾ ಇದೆ, ಬಟ್ ನನಗಲ್ಲ. ಯಾಕೆ ಹೇಳಿದ್ರೆ ನಾನು ಇನ್ನೂ ಅಚೀವ್ ಮಾಡೋದು ತುಂಬ ಇದೆ, ನನ್ನ ಕ್ಯಾರೆಕ್ಟರ್ ಮಾಡುವಂಥದ್ದು ತುಂಬ ಇದೆ. ನಾನು ಇದರಲ್ಲಿ 10 ಜನ ಅಲ್ಲ 100 ಜನ ಇಲ್ಲಿ ನನ್ನ ಪರಿಚಯ. ಈಗ ರಾಧಿಕಾ ಅಂತ ಹೀಗೆ ಅಂತ ಹೇಳಿದ್ರಲ್ಲ, ಈ ಸರೌಂಡಿಂಗ್ಸ್ ಮಾತ್ರ ಅಲ್ಲ, ನಾನು ಬಾವಿ ಕಪ್ಪೆ ಆಗಿರ್ಲಿಕ್ಕೆ ಇಷ್ಟ ಇಲ್ಲ. ಸೊ ಸಮುದ್ರದಲ್ಲಿರುವಂಥದ್ದು, ಸಮುದ್ರ ಎಷ್ಟು ಆಳ ಇದೆ ಹಾಗೆ ಆ ಥರ ನಾನು ಬೆಳಿಬೇಕಾಗಿ ಇಷ್ಟಪಡುವವಳು. ಸೊ ಎಲ್ಲರಿಗೂ ಹೇಳೋದು ಒಂದೇ ಮಾತು, ಕೀಪ್ ಗೋಯಿಂಗ್. ಯಾವುದೇ ಪಾತ್ರ ಆಗಿರಲಿ, ನೀವು ದೊಡ್ಡ ಪಾತ್ರ ಚಿಕ್ಕ ಪಾತ್ರ ಅಂತ ಯಾವುದೂ ಇಲ್ಲ. ನಿಮ್ಮ ಪಾತ್ರ ನಿಮಗೆ ಕೊಟ್ಟಿದ್ದನ್ನು ನೀವು ಜೀವ ತುಂಬಿಸಿ, ಅದನ್ನು ನಿಮ್ಗೆ ಎಲ್ಗೋ ಕರ್ಕೊಂಡು ಹೋಗ್ತದೆ. ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಕೆಲಸ ಇಲ್ಲ, ಏನಿಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ. ಬಟ್ ನನಗೆ ಅದು ಪಾಸಿಟಿವ್ ಆಯಿತು. ಎಲ್ಲರಿಗೂ ಅದು ನೆಗೆಟಿವ್ ಆಗಿರ್ಬೋದು, ಬಟ್ ನಂಗೆ ಪಾಸಿಟಿವ್. ಯಾಕೆಂದರೆ ಎಲ್ಲರಿಗೂ ಟೈಮ್ ಇತ್ತು. ನಾನು ಪ್ರೊಫೈಲ್ ಕಳಿಸಿದಾಗ ನನ್ನ ಫೋಟೋ ನೋಡ್ಲಿಕ್ಕೆ ಟೈಮ್ ಇತ್ತು. ನಂದು ಏನು ಅಂದರೆ ಎಲ್ಲಿಂದ ಬಂದಿದ್ದೇನೆ, ಏನು ಮಾಡ್ತಿದ್ದೇನೆ ಅಂತ ನೋಡೋದಷ್ಟು ಟೈಮ್ ಇತ್ತು ಅವರಿಗೆಲ್ಲರಿಗೂ. ಸೊ ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ನಮ್ಮಂಥ ಕಲಾವಿದರು ತುಂಬ ಜನ ಇದ್ದಾರೆ, ಹೆಜ್ಜೆ ಹೆಜ್ಜೆಗೆ ಕಲಾವಿದರು ಇದ್ದಾರೆ. ಸೊ ನೀವು ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾ ಇರಿ, ಕಾಣಿಸ್ಕೋತಾ ಇರಬೇಕು. ನೀವು ಚಿಕ್ಕ ಕ್ಯಾರೆಕ್ಟರ್ ದೊಡ್ಡ ಕ್ಯಾರೆಕ್ಟರ್ ನೀವು ಕಾಣಿಸ್ಕೋತಾ ಇರಿ. ಅವ್ರು ಅದರಲ್ಲಿದ್ದಾರೆ, ಇದ್ರಲ್ಲಿದ್ದಾರೆ, ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಮಾಡಿಸ್ತಾ ಇರ್ತಾರೆ. ಇವರೆಲ್ಲ ಅವರಲ್ಲ ಇವರು ಇನ್ನೂ 10 ಜನ ಇದ್ದಾರೆ. ನಿಮ್ಗೆ ಅದೇ ನಾನು ಹೇಳಿದಾಗೆ ನಿಮ್ಗೆ ಅದೇ ಕ್ಯಾರೆಕ್ಟರ್ ಮಾಡಬೇಕು, ಅದರಲ್ಲೇ ಇರ್ತೀರ. ಮಾಡಿ, 10 ಹಲವಾರು ಕ್ಯಾರೆಕ್ಟರ್ಸ್ ಇದೆ, 10 ಹಲವಾರು ಮಾಡಿ. ಅದರಲ್ಲಿ ಒಂದರಲ್ಲಿ ನೀವು ಕ್ಲಿಕ್ ಆಗ್ತೀರಾ, ಕ್ಲಿಕ್ ಆಗ್ತೀರಾ ಖಂಡಿತ. ಇವಾಗ ನೋಡಿ, ನಂಗೆ ತೆಲುಗು ಬರುತ್ತೆ, ಕನ್ನಡ ಬರ್ತದೆ, ಹಿಂದಿ ಬರ್ತದೆ. ಅದನ್ನು ಕೂಡ ಬಿಟ್ಟು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ನೀವು DJ ಹಿಟ್ಟಾದಂತಹ ಮೂವಿ, ಅದರಲ್ಲಿ ಡಬ್ಬಿಂಗ್ ವಾಯ್ಸ್ ಕೊಟ್ಟಿದ್ದೀರಾ. ಆ ಒಂದು ಡಬ್ಬಿಂಗ್ ವಾಯ್ಸ್ ಈಗ ಡಬ್ ಮಾಡ್ಬೋದಾ ನಮಗೆ ಎಲ್ರಿಗೂ ಕೂಡ? ಖಂಡಿತ. ಅದು ಹೀರೋಯಿನ್ ತಾಯಿ, ಅದರಲ್ಲಿ ತೆಲುಗಲ್ಲಿ ಬಂದು ಜಾತಿ ಬಗ್ಗೆ ಇರುತ್ತೆ. ಅದು ಆ್ಯಕ್ಚುಲಿ ತೆಲುಗು ಡೈಲಾಗ್ ನನಗೆ ನೆನಪಿಲ್ಲ, ಬಿಕಾಸ್ ಆ ಟೋನ್ ಮಾತ್ರ ನಾನು ನೆನಪಿಟ್ಕೊಂಡಿದ್ದೆ. ಬಿಕಾಸ್ ನಮ್ಮ ಕನ್ನಡದಲ್ಲಿ ಹೇಳಲಿಕ್ಕಿತ್ತಲ್ಲ, ಸೊ ಆ ಟೋನ್ ಮಾತ್ರ ಇಟ್ಕೊಂಡಿದ್ದೆ. ನಾವೇನೋ ಬ್ರಾಹ್ಮಣರು, ಅವರೇನೋ ಶೂದ್ರರು, ಆ ಮಗು ಹೇಗಿರುತ್ತೋ ಏನೋ ಅಂತ ಆ ಟೋನಲ್ಲಿ ಬರಬೇಕು ಅಂತ ಹೇಳಿದ್ರು. 2-3 ಟೈಮ್ಸ್ ನಾನು ಟೇಕ್ ತೊಗೊಂಡೆ. ಯಾಕೆ ಹೇಳಿದ್ರೆ ಇಟ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಆ ಮಾಡ್ಯುಲೇಷನ್ ಮೇಲೆ ಕೆಳಗಡೆ ಮಾಡುವಂಥದ್ದು ಮಾಡಿದೆ. ಆಮೇಲೆ ಒಂದು ಮುದುಕಿ ಕ್ಯಾರೆಕ್ಟ್ರಿಗೆ ಕೊಡಬೇಕು ಅಂತ ಹೇಳಿದರು. ಆಗ ನಾನು ವಾಯ್ಸನ್ನ ಚೇಂಜ್ ಮಾಡಬೇಕಾಗಿತ್ತು. ಎಂಥ ಮಗ, ನಾನು ಬಂದಿರುವಾಗ ಇಷ್ಟೇ ಓದಾಗಿದ್ದು, ನನಗೇನು ಗೊತ್ತಿಲ್ಲ, ಮಾಡಿದೆ ತಪ್ಪಾಯಿತು ಅಂತ ಹಾಗೆ ಹೇಳಬೇಕು. ಸೊ ಆ ವಾಯ್ಸನ್ನು ಚೂರು ಚೇಂಜ್ ಮಾಡಿ, ನಾನೇನು ಇದಲ್ಲ ಮಾಡ್ಯುಲೇಟ್ ಮಾಡೋಕ್ಕೆ ಗೊತ್ತಿಲ್ಲ, ನನ್ನ ವಾಯ್ಸಿಗೆ ನಾನು ಕೊಡ್ತಾ ಇದ್ದೆ. ಅದೇ ಹೇಳಿದ್ನಲ್ಲ, ಅನುಭವವೇ ಜೀವನ. ಅದೇ ಖಂಡಿತ. ನೀವು ಅಲ್ಲಿಗೆ ಹೋಗೋದೇ ನಿಮ್ಗೆ ಆಗೋದಿಲ್ಲ. ನಿಮ್ಗೆ ಯಾವ ಫೀಲ್ಡಲ್ಲಿ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳಲಿಕ್ಕಾಗೋದು. ಡಬ್ಬಿಂಗಲ್ಲೇ ಸಕ್ಸಸ್ ಆಗ್ಬೋದು, ಇಲ್ಲ ಆ್ಯಕ್ಟಿಂಗಲ್ಲೇ ಆಗ್ಬೋದು. ನೀವು ಸೆಂಟಿಮೆಂಟಿಗೆ ನೀವೇ ಅನ್ನೋ ಥರ. ನಾನು ಮುಸ್ಲಿಂ ಕ್ಯಾರೆಕ್ಟ್ರು ಮಾಡಿದ್ದೇನೆ, ಒಂದು 3-4 ಮೂವಿಯಲ್ಲಿ ಮಾಡಿದೆ. ಕುದ್ರು ಅಂತ ಒಂದು ಇತ್ತೀಚೆಗೆ ಒಂದು ಮುಗೀತು, ಇಲ್ಲೇ ನಮ್ಮ ಕರಾವಳಿ ಸೈಡಲ್ಲೇ ಆಗಿದ್ದು. ಕುದ್ರು ಅಂತ ಒಂದು ಪ್ಲೇಸ್ ಇದೆ ಸಂತೆಕಟ್ಟೆ ಹತ್ರ, ಅಲ್ಲಿ ನಂಗೆ ಮುಸ್ಲಿಂ ಕ್ಯಾರೆಕ್ಟ್ರ್ ಹೀರೋ ಮದರ್. ಅಲ್ಲಿ ಸಹ ಹಾಗೆ ಎಲ್ಲರೂ ಹೇಳ್ತಾ ಇದ್ರು, ನೀವು ಮುಸ್ಲಿಂ ಥರನೇ ಕಾಣಿಸ್ತಾ ಇದ್ದೀರಾ, ನೀವು ಮುಸ್ಲಿಮಾ? ಹೌದು ಅಂದೆ. ನೆಕ್ಸ್ಟ್ ಇನ್ನೊಂದು ಮೂವಿಯಲ್ಲಿ ಕ್ರಿಶ್ಚಿಯನ್ ಹಾಕ್ಲಿಕ್ಕಿತ್ತು, ಆರ್ಫನೇಜ್ ಇದು ನೋಡ್ಕೊಳ್ಳೋಳು. ನೀವು ಕ್ರಿಶ್ಚಿಯನಾ? ಹೌದು. ಮತ್ತಿನ್ನೊಂದು, ನೀವು ಯಾವುದಂತ ನಂಗೆ ಕನ್ಫ್ಯೂಷನ್ ಆಗ್ತಾ ಇದೆ ಮೇಡಮ್. ಯಾಕೆ ಕರೆಕ್ಟ್ ಯಾವುದಂತ? ನಾನು ಹೆಣ್ಣು ಜಾತಿ. ನಾನು ಯಾವ ಜಾತಿಗೂ ಸಂಬಂಧಪಟ್ಟಲ್ಲ, ನಾನು ಹೆಣ್ಣು ಜಾತಿಗೆ ಸಂಬಂಧಪಟ್ಟವಳು ಅಂತ ಹೇಳ್ತೀನಿ ಅಷ್ಟೇ. ಯಾಕೆ ಹೇಳಿದ್ರೆ ನನಗೆ ಜಾತಿ ಭೇದ ಭಾವ ಮಾಡೋದಿಲ್ಲ. ಬಿಕಾಸ್ ಎಲ್ಲರೂ ಒಂದೇ. ಯಾಕೆ ಹೇಳಿದ್ರೆ ನಿಮ್ಮಂತ ಕಲಿಯುವಂಥದ್ದು ಇದೆ, ಇನ್ನೊಬ್ರನ್ನ ನೋಡ್ಕೊಂಡು ಕಲಿಯುವಂಥದ್ದು ಇದೆ. ಸೊ ನನಗೆ ಜಾತಿ ಭೇದ ಭಾವ ಇಲ್ಲ. ಯಾಕಂದರೆ ನಿಮಗೆ ಕಟ್ ಮಾಡಿದ್ರೆ ಬರೋದು ಬ್ಲಡ್ಡೇ, ನನಗೂ ಕಟ್ ಮಾಡಿದ್ರೆ ಬರೋದು ರೆಡ್ ಬ್ಲಡ್ಡೇ. ಅದು A B O ಎಲ್ಲ ಮತ್ತೆ ಬರೋದು ಟೆಸ್ಟ್ ಮಾಡಿದ ಮೇಲೆ ಫಸ್ಟ್ ಬರೋದು ರೆಡ್ ಬ್ಲಡ್ಡೇ ಅಲ್ವಾ. ಸೊ ನಾನು ಹೇಳೋದು ಜಾತಿಯಲ್ಲಿರೋದು ಹೆಣ್ಣು ಜಾತಿ, ಗಂಡು ಜಾತಿ, ಆಮೇಲೆ ಇದು ಅಂತೇಳಿ. ಸೊ ಓಕೆ ಫೈನ್, ನಮ್ಗೆ ಅದೆಲ್ಲ ಜಾತಿ ವೈಸ್ ಬೇಡ. ಓಕೆ ಮೇಡಮ್, ಖುಷಿ ಆಯಿತು, ತುಂಬಾ ಖುಷಿ ಆಗಿದೆ. ಅಂದರೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ನಿಮ್ಮಿಂದ ನಾನಂತೂ ತುಂಬಾ ಅನುಭವಗಳನ್ನು ತಗೊಂಡೆ, ಯಾವ ರೀತಿ ಮುಂದೆ ಹೋಗಬೇಕು, ಯಾವ ರೀತಿ ಮನುಷ್ಯ ಖುಷಿಯಾಗಿರಬೇಕು ಅಂತ. ಕಡೆಯದಾಗಿ ಯಾರಿಗಾದ್ರೂ ಥ್ಯಾಂಕ್ಸ್ ಅನ್ನೋದು ಇದ್ದರೆ ಹೇಳಿ. ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ಒಂದು ಫೇಕ್ ಲವ್ ಅಂತ ಒಂದು ಮೂವಿ, ಅದರಲ್ಲಿ ನಂದು ಕ್ಯಾರೆಕ್ಟರ್ ಬಂದು ತುಂಬ ಕಷ್ಟಪಟ್ಟ ಅಂತ ಒಂದು ಹೆಂಗಸು ಹೇಗೆ ಕಷ್ಟಪಡುವಳು ಅಂತ ಹೇಳಿ. ಅದರಲ್ಲಿ
ಇನ್ನೊಂದು ಅಂದರೆ ಓಲ್ಡ್ ಏಜ್ ತೋರಿಸ್ತಾ ಇದ್ದಾರೆ, ಅದೇ ಮೂವಿಯಲ್ಲಿ ಯಂಗ್ ಏಜ್ ತೋರಿಸಿದ್ದಾರೆ. ಅದಕ್ಕೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಶ್ರೀನಿವಾಸ್ ಅಂತ, ಚನ್ನಪಟ್ಟಣದವರು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಅನಂತ ಸರ್ ಅವರಿಗೆ ಥ್ಯಾಂಕ್ಸು. ಸುಧೀಂದ್ರ ವೆಂಕಟೇಶು, ನನ್ನ ಡ್ಯಾಡಿ, ಮಮ್ಮಿ, ಆಲ್ಮೋಸ್ಟ್ ಎಲ್ಲರಿಗೂ, ನನ್ನ ಫ್ಯಾಮಿಲಿ ಎಲ್ಲರಿಗೂ, ನನಗೆ ಯಾರೆಲ್ಲ ಇದುವರೆಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ಸು. ಫಸ್ಟ್ ಆ್ಯಂಡ್ ಲಾಸ್ಟ್ ತುಂಬ ಥ್ಯಾಂಕ್ಸ್ ಹೇಳೋದು ನನ್ನ ಫಸ್ಟ್ ಡೈರೆಕ್ಟ್ರಿಗೆ. ಈಸ್ ನೋ ಮೋರ್ ಆ್ಯಕ್ಚುಲಿ. ಅವ್ರು ಇರ್ತಿದ್ರೆ ನನಗೆ ಮೋಸ್ಟ್ ಪ್ರಾಬಬ್ಲಿ ಕಂಟಿನ್ಯೂ ಕ್ಯಾರೆಕ್ಟ್ರು ಒಂದು ಇರ್ತಿತ್ತು. ವ್ಯಾಂಪೈರ್ ವಿಲನ್ ಅಂತ ಹೇಳ್ಕೊಂಡು ಮಾಡಿಸ್ತೀನಿ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ದೇವರು ಕರ್ಸ್ಕೊಂಡ್ಬಿಟ್ರು. 45 ಏನು ಅವ್ರಿಗೆ ಇದಷ್ಟೇ, 45 to 50 ಒಳಗಡೆ ಅವ್ರದ್ದು ಕರ್ಸ್ಕೊಂಡ್ರು. ಬಟ್ ಅವ್ರು ಎಲ್ಲೇ ಇರಲಿ, ನಾನು ಇಲ್ಲಿಂದನೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದಾಗಿ ಈ ಫೀಲ್ಡಲ್ಲಿ ಇದ್ದೀನಿ ಇವತ್ತಿಗೆ ಅಂತ ಹೇಳ್ತೀನಿ. ಯಾಕೆಂದರೆ ಅವ್ರು ಆಪರ್ಚುನಿಟಿ ಕೊಟ್ಟಿರಲಿಲ್ಲ ಅಂದರೆ ನಾನು ಈ ಫೀಲ್ಡಲ್ಲಿ ಇರ್ತಿರ್ಲಿಲ್ಲ. ಬರಲ್ಲಪ್ಪ ಹೋಗಪ್ಪ ಅಂತ ಹೇಳಿ ಬಿಡ್ತಿದ್ದೆ, ಯಾಕೆಂದರೆ ನನಗೆ ಆಪರ್ಚುನಿಟಿನೇ ಇರಲಿಲ್ಲ ಅಂತ. ಸೊ ಅಲ್ಲಿಂದ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಫಸ್ಟ್ ಸ್ಟೆಪ್ ಹೋಗಮ್ಮ ಅಂತ ಹೇಳಿದ್ದಕ್ಕೆ ನಂಗೆ ಮಾಡೋಕ್ಕಾಯ್ತು, ಇಲ್ಲಾಂದರೆ ನಂಗೆ ಆಗ್ತಿರ್ಲಿಲ್ಲ. ಸೊ ನಾನು ಎಲ್ಲೇ ಇದ್ದರೂ ಯಾವತ್ತೇ ಯಾವ ದೊಡ್ಡ ಮಟ್ಟಿಗೆ ಸ್ಟೇಜಲ್ಲಿ ನಾನು ಹೇಳಿದರೆ ಅವ್ರ ಹೆಸರು ಒಂದು ತೆಗಿತೀನಿ. ಯಾಕೆಂದರೆ ಈಸ್ ಅ ಮುಸ್ಲಿಮ್ ಆಗಿದ್ರು ನನ್ನ ಕರೆಸಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೋಸ್ಕರ ನಾನು ಖಂಡಿತವಾಗ್ಲೂ ಅವ್ರನ್ನ ಹೇಳಲೇಬೇಕು. ಆಮೇಲೆ ನಾನು ಹೇಳಿದ್ನಲ್ಲ ಜಾತಿ ನಾನು ಹೇಳಲ್ಲ ಅಂತ. ಸೊ ನಂಗೆ ಯಾವುದು ಜಾತಿ ಭೇದ ಭಾವ ಇಲ್ಲ. ನನಗೆ ಅವರು ಡೈರೆಕ್ಟ್ರು. ಸೊ ನನಗೆ ಸ್ಟೆಪ್ ಇನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟವರು ಅವರು. ಸೊ ಅವ್ರನ್ನ ನಾನು ಯಾವತ್ತೂ ನೆನೆಸ್ಕೊಳ್ತೇನೆ. ಓಕೆ, ತುಂಬಾ ಖುಷಿ ಆಯಿತು ಮೇಡಮ್. ನಿಮ್ಮಿಂದ ಯಾವ ರೀತಿ ಒಬ್ಬರಿಗೆ ಒಂದು ಶಕ್ತಿ, ಎನರ್ಜಿ ಅಂತ ಹೇಳ್ತಾರೆ, ಉತ್ಸಾಹ, ಅದು ಯಾವ ರೀತಿ ಇದೆ, ಯಾವ ರೀತಿ ಇರಬೇಕು ಅಂತ ನಮ್ಗೆ ಗೊತ್ತಾಯಿತು. ತುಂಬಾ ಥ್ಯಾಂಕ್ಸ್. ಇನ್ನಷ್ಟು ನಿಮಗೆ ಯಶಸ್ಸು ಸಿಗಲಿ. ಮುಂದೆ ಬರುವಂಥ ನಿಮ್ಮ ಯಾವುದೆಲ್ಲ ಪ್ರಾಜೆಕ್ಟ್ ಎಲ್ಲ ಇದೆ ಅದೆಲ್ಲ ಸಕ್ಸಸ್ ಆಗಲಿ ಅಂತ ಕೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾನೆ ರಾಧಿಕಾ ಭಟ್ ಅವರು ಒಂದು ಮಾತನ್ನು ಹೇಳಿದರು. ನೀವು ಯಾವುದಾದ್ರೂ ಗುರಿ ಇಟ್ಕೊಂಡಿದ್ರೆ ಅದು ಎಷ್ಟೇ ರೀತಿಯಾಗಲಿ, ಎಷ್ಟೇ ಕಷ್ಟಪಟ್ಟರು ನೀವು ಮುಂದೆ ಹೋಗೋದು ಮಾತ್ರ ನಿಮ್ಮ ಗುರಿ. ಅದು ಸಣ್ಣ ಕೆಲಸ ಆಗಿರಬಹುದು, ದೊಡ್ಡ ಕೆಲಸ ಆಗಿರಬಹುದು, ಗುರಿ ಮಾತ್ರ ನಿಮ್ಮದು ಮುಂದಿರಬೇಕಂತ ಹೇಳಿದರು. ಇಂತಹ ಮತ್ತೊಂದು ಸಾಧಕಿಯನ್ನು ಪರಿಚಯಿಸಲಿಕ್ಕೆ ಮುಂದಿನ ವಾರ ನಾನು ಕೃತಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.